ವಾರ್ಷಿಕೋತ್ಸವದ ಸಂಭ್ರಮ ರಜತ ಸಂಭ್ರಮ RBS ಬೊಳ್ಳಿ ಪರ್ಬೋತ್ಸವ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಶ್ರೀಯುತ ಶರತ್ಚಂದ್ರ ಗಟ್ಟಿ, ಮ್ಯಾನೇಜಿಂಗ್ ಟ್ರಸ್ಟಿ ಶ್ರೀ ಕ್ಷೇತ್ರ 9 ಕೆರೆ ಡಾಕ್ಟರ್ ಮಂಜುನಾಥ್ ದೀಪ ಪ್ರಜ್ವಲನೆಗೈಯಲಿದ್ದಾರೆ. ನಿವೃತ್ತ ಹಿರಿಯ ಪ್ರಾಧ್ಯಾಪಕರು ಹಾಗೂ ಮಾಜಿ ಡೀನ್ ವಿಜ್ಞಾನ ಮತ್ತು ತಂತ್ರಜ್ಞಾನ ನಿಕಾಯ ಮಂಗಳೂರು ವಿಶ್ವವಿದ್ಯಾನಿಲಯ. ಮುಖ್ಯ ಅತಿಥಿಗಳಾಗಿ ಕೋಟೆಗಾರ ವ್ಯವಸಾಯ ಸೇವಾ ಸಹಕಾರಿ ಸಂಘದ ನಿರ್ದೇಶಕರು ಶ್ರೀ ಉದಯಕುಮಾರ್ ಶೆಟ್ಟಿ, ಮಾಡೂರು ಸಾಯಿಧಾಮದ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರದ ಆಡಳಿತ ಮೊಕ್ತೇಸರರು ಶ್ರೀ KP ಸುರೇಶ್, ಉಳ್ಳಾಲ ಕೊಲ್ಯ ನಾಟ್ಯ ನಿಕೇತನದ ನಿರ್ದೇಶಕಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತೆ, ಕರ್ನಾಟಕ ಕಲಾಶ್ರೀ ಶ್ರೀಮತಿ ರಾಜಶ್ರೀ ಉಳ್ಳಾಲ್, ಉದ್ಯಮಿ ಶ್ರೀ ಸಾಯಿ ಲಾಜಿಸ್ಟಿಕ್ಸ್ ಮಂಗಳೂರು, ಇದರ ಮಾಲಕರು ಶ್ರೀ ಪ್ರಶಾಂತ್ ಗಟ್ಟಿ ಕೊಲ್ಯ ಪರ್ಯತ್ತೂರು. ಇವರುಗಳು ಮುಖ್ಯ ಅತಿಥಿಗಳಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಎಲ್ಲರನ್ನೂ ರಕ್ತೇಶ್ವರಿ ಬಳಗದ ಅಧ್ಯಕ್ಷರು ಹಾಗೂ ರಕ್ತೇಶ್ವರಿ ದೈವಸ್ಥಾನದ ಅಧ್ಯಕ್ಷರು ವೇದಿಕೆಗೆ ಅತ್ಯಂತ ಆತ್ಮೀಯವಾಗಿ ಗೌರವಪೂರ್ವಕವಾಗಿ ಕರೆದುಕೊಂಡು ಬರಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಆತ್ಮೀಯ ಬಂಧುಗಳೇ, ಸಂಪನ್ನಗೊಂಡಂತಹ ವೇದಿಕೆ ರಕ್ತೇಶ್ವರಿ ಬಳಗ ಸೋಮೇಶ್ವರ ರಿಜಿಸ್ಟರ್ಡ್ RBS ಬೊಳ್ಳಿ ಪರ್ಬೋತ್ಸವ ರಜತ ಸಂಭ್ರಮದ ಸಭಾ ಕಾರ್ಯಕ್ರಮ ಏಪ್ರಿಲ್ 26ಕ್ಕೆ ಪ್ರತ್ಯೇಕವಾಗಿ ನಡೆಯಲಿಕ್ಕಿದೆ. ಇದೀಗ 25ನೆಯ ವಾರ್ಷಿಕೋತ್ಸವದ ಧಾರ್ಮಿಕ ಸಭಾ ಕಾರ್ಯಕ್ರಮ ನಿನ್ನೆ ತಾನೇ ಶ್ರೀ ರಕ್ತೇಶ್ವರಿ ದೇವಸ್ಥಾನದಲ್ಲಿ ವರ್ಷಾವಧಿ ನೇಮೋತ್ಸವ, ಶ್ರೀ ರಕ್ತೇಶ್ವರಿ ಹಾಗೂ ಗುಳಿಗ ದೈವಗಳ ನೇಮೋತ್ಸವ ನಡೆದು ರಕ್ತೇಶ್ವರಿ ಬಳಗದವರ ವಾರ್ಷಿಕೋತ್ಸವ ಸಭಾ ಕಾರ್ಯಕ್ರಮ ನಡೆಯುವುದು. ವಾರ್ಷಿಕೋತ್ಸವ ಸಭಾ ಕಾರ್ಯಕ್ರಮದ ಜೊತೆಗೆ ಸ್ಥಳೀಯ ಮಕ್ಕಳ ನೃತ್ಯ ಪ್ರದರ್ಶನ ಹಾಗೂ ನಾಟಕ ಪ್ರದರ್ಶನ ಇವೆಲ್ಲವೂ ಜೊತೆಯಾಗಿ ನಡೆಯುತ್ತವೆ. ಈಗ ಸಂಪನ್ನಗೊಂಡಂತಹ ವೇದಿಕೆಯಲ್ಲಿ ಸಭಾ ಸಂಪ್ರದಾಯದಂತೆ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಯಾವುದೇ ಕಾರ್ಯಕ್ರಮ ನಿರ್ವಿಘ್ನವಾಗಿ ನಡೆಯಬೇಕಿದ್ದರೆ ಪ್ರಾರ್ಥನೆ ಅಗತ್ಯ. ಇದೀಗ ಪ್ರಾರ್ಥನೆಯನ್ನು ನಡೆಸಿಕೊಡಬೇಕಾಗಿ ವಿನೋದ್ R ಇವರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಮಹಾಗಣಪತಿಂ ಮನಸಾ ಸ್ಮರಾಮಿ, ಮಹಾಗಣಪತಿಂ ಮನಸಾ ಸ್ಮರಾಮಿ, ಮಹಾಗಣಪತಿಂ ವಸಿಷ್ಠವಾಮದೇವಾದಿವಂದಿತ ಮಹಾಗಣಪತಿಂ ಮಹಾದೇವಸುತಂ ಮಹಾದೇವಸುತಂ ಗುರುಗುಹನುತಂ ಮಾರಕೋಟಿ ಪ್ರಕಾಶಂ ಶಾಂತಂ ಮಹಾಕಾವ್ಯನಾಟಕದಿ ಪ್ರಿಯಂ, ಮಹಾಕಾವ್ಯನಾಟಕದಿ ಪ್ರಿಯಂ ಮೂಷಿಕವಾಹನ ಮೋದಕ ಪ್ರಿಯಂ, ಮಹಾಕಾವ್ಯನಾಟಕದಿ ಪ್ರಿಯಂ ಮೂಷಿಕವಾಹನ ಮೋದಕ ಪ್ರಿಯಂ ಮಹಾಗಣಪತಿಂ ಮನಸಾ ಸ್ಮರಾಮಿ, ಮಹಾಗಣಪತಿಂ ಮನಸಾ ಸ್ಮರಾಮಿ, ಮಹಾಗಣಪತಿಂ ಮಹಾಗಣಪತಿಂ ಮಹಾಗಣಪತಿಂ. ಆಜಿಪೂಜಿತ ಮಹಾಗಣಪತಿಯನ್ನು ಸ್ತುತಿಸುತ್ತಾ ಮಾಗಣೆ ದೇವರು ಶ್ರೀ ಸೋಮನಾಥ ದೇವರನ್ನು ಸ್ಮರಿಸುತ್ತಾ ಶ್ರೀ ಕ್ಷೇತ್ರದ ಆರಾಧ್ಯ ಮಾತೆ ಶ್ರೀ ರಕ್ತೇಶ್ವರಿ ತಾಯಿ ಹಾಗೂ ಗುಳಿಗ ದೈವಗಳನ್ನು ನೆನವರಿಕೆ ಮಾಡಿಕೊಳ್ತಾ ಪರಿಸರದ ಎಲ್ಲ ದೈವ ದೇವರುಗಳನ್ನು ವಂದಿಸಿಕೊಳ್ತಾ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ವರ್ಷಂಪ್ರತಿ ರಕ್ತೇಶ್ವರಿ ಬಳಗದ ವಾರ್ಷಿಕೋತ್ಸವದ ಸಭಾ ಕಾರ್ಯಕ್ರಮವನ್ನು ನಡೆಸುವಂತಹ ಸಂದರ್ಭದಲ್ಲಿ ಈ ಕ್ಷೇತ್ರಕ್ಕಾಗಿ ರಕ್ತೇಶ್ವರಿ ಬಳಗಕ್ಕಾಗಿ ದುಡಿದವರನ್ನು ಸ್ಮರಿಸುವುದು ನಮ್ಮ ಕರ್ತವ್ಯ. ನೆನವರಿಕೆ ಮಾಡಿಕೊಳ್ತಾ ಕಿಶೋರ್ ಎನೆ ಕುಟ್ಟ ಇಲ್ಲಿಯ ರಕ್ತೇಶ್ವರಿ ಬಳಗದ ಸಕ್ರಿಯ ಕಾರ್ಯಕರ್ತ, ಅವರನ್ನು ಸ್ಮರಿಸುತ್ತಾ ಎಲ್ಲರನ್ನು ನೆನಪಿಸಿಕೊಳ್ಳುತ್ತಾ ಎಲ್ಲರ ನೆನಪು ಅನವರತವಾಗಿ ನಮ್ಮಲ್ಲಿ ಯಾವತ್ತೂ ಇದೆ ಎಂದು ಹೇಳಿಕೊಳ್ಳುತ್ತಾ ಬಂದಂತಹ ಎಲ್ಲ ಅತಿಥಿ ಗಣ್ಯರನ್ನು ತನ್ನ ಪ್ರಾಸ್ತಾವಿಕ ಮಾತಿನೊಂದಿಗೆ ಸ್ವಾಗತಿಸಲಿಕ್ಕಿದ್ದಾರೆ ರಕ್ತೇಶ್ವರಿ ಬಳಗ ಇದರ ಅಧ್ಯಕ್ಷರು ರವಿಶಂಕರ್ ಸೋಮೇಶ್ವರ. ಮಾಗಣದ ದೇವರ ಅಂಚಿನ ಶ್ರೀ ಸೋಮನಾಥ ದೇವರ ಆಶೀರ್ವಾದ ನಟ್ಟದ್ದು ಅಂಚನೆ ಎಂಕಲ್ನ ಸ್ಥಳ ಸಾನ್ನಿಧ್ಯ ಅಪ್ಪೆ ರಕ್ತೇಶ್ವರಿ ನಾಗದೇವರು ಅಂಚನೆ ಗುಳಿಗ ದೇವರ ಆಶೀರ್ವಾದನಕ್ಕೆ ಏನೊಂದು ಕ್ಷೇತ್ರಕ್ಕೆ
ಸಂಬಂಧಪಟ್ಟಂಚಿನ ಮಾತಾ ಹಿರಿಯಕಲ್ನ ಈ ಸಂದರ್ಭ ನೆನವರಿಕೆ ಮಂತೊಂದು ರಕ್ತೇಶ್ವರಿ ಬಳಗ ಸೋಮೇಶ್ವರ ರಕ್ತೇಶ್ವರಿ ಅಪ್ಪನ ಮಟ್ಟೆಳ್ಳು ಬುಲೆನಂಚಿನ ಒಂದು ಎಲ್ಲಿಯ ಸಂಸ್ಥೆ ಸುಮಾರು 7 ಜನ ಇತ್ತು ಒಂದು ಕಟ್ಟಿನಂಚಿನ ಎಲ್ಲಿಯ ಜವನ ಕಟ್ಟೊಂಬತ್ತಿನಂಚಿನ ಒಂದು ಸಂಸ್ಥೆ ಇನಿಕನಗ 25 ವರ್ಷದಿಂಚಿದು 25 ವರ್ಷದ ಆ ಒಂಜಿ ಪೊರ್ಲಗಂಟದ ಕಾರ್ಯಕ್ರಮ ಮನ್ಪನಾಡೆ ಆ ಸೋಮನಾಥ ದೇವರ್ಲ ಅಪ್ಪ ರಕ್ತೇಶ್ವರ್ಲ ಎಂಗ್ಲಿಗೆ ಎತ್ತವನ್ನು ಬೈದಿರು ರಕ್ತೇಶ್ವರಿ ದೇವಸ್ಥಾನದ ಪ್ರತಿಯೊಂದು ಕಾರ್ಯಕ್ರಮಗಳ ಮೂಲತ ಮಾತ ಸದಸ್ಯರ ಸಕ್ರಿಯವಾಗಿ ತೊಡಗಿಸಿಕೊಂಡದು ತನ್ಕಲ್ನ ಇಲ್ಲದ ಬೇಲೆ ಮಂತೊಂದು ಬರ್ತದೆ ಅಪ್ಪೆ ರಕ್ತೇಶ್ವರಿ ತನ್ನ ಇಲ್ಲದ ಅಪ್ಪೆನೇ ಬಂದು ಇನ್ನೊಂದು ಬರ್ತದೆ ಆ ಸೇವೆನ ಮಂತೊಂದು ಬರ್ಪಣ ಮನಸ್ಸಿತ್ತು ನಂಚಿನ ಒಂಜಾತ ಜವರನೆ ಕಟ್ಟೊಂದು ಬೈದನ ಈ ಒಂದು ಸಂಸ್ಥೆ ಇನಿಕನಗ ಕೋಡ ದಿನ ಕನಗ ಸರಿಯಾದ 25 ವರ್ಷ ಆಪುಂಡು ಕೋಡ 8 ತಾರೀಕಿಗೆ ಶುರು ಮಾಡ್ತೀನಿ ಕೋಡದ ದಿನಕ್ಕೆ ಸರಿಯಾದ 25 ವರ್ಷ ದಿಂಜಿದು ಈ ಸಲ 25 ವರ್ಷ ಮನ್ಪನಾಗ ಒಂಜಾತ ಎಡ್ಡ ರೀತಿಯ ಬೇಲೆ ಮನ್ಪಡು ಬಂದು ಇಷ್ಟಿಡು ಒಂಜಾತ ಕೆಲಸ ಕಾರ್ಯಗಳು ಪಾಡೋದು ಬೈದ ಕರ್ನ ಫೆಬ್ರವರಿ ತಿಂಗಳು ಉಳಿಯದ ಮೂಲ್ಯಣ್ಣನ ಕೈಟ್ ದಿವ್ಯ ಹಸ್ತಡು ಒಂದು ಕಾರ್ಯಕ್ರಮ ಉದ್ದೀಪನ ಮಂತದು ಈ ವರ್ಷ ಒಂಜಿ ವರ್ಷ ಸುಮಾರು 25 ಕಾರ್ಯಕ್ರಮ ಕೊರಡು ಮನ್ಪನ ಒಂಜಿ ಪುಸ್ತಕದ ಯೋಚನೆ ಮಂತೊಂದು ಮೂರನಿಗನಗ 23 ಕಾರ್ಯಕ್ರಮ ಆ ದೇವರ ದೇಡಿ ಎತ್ತದು ಬರ್ತಂಡು ವಿದ್ಯಾರ್ಥಿಗಳಿಗೆ ಅಕ್ಲನ ಶೈಕ್ಷಣಿಕ ತೊಂದರೆ ಅಕ್ಲಿಗೆ ಆ ಫೀಸ್ ಕಟ್ಟುನಂಚಿನ ಬೇಲೆ ಆದಿಪ್ಪು ಆರೋಗ್ಯ ದೃಷ್ಟಿಡು ತೊಂದರೆ ಏನಕ್ಲಿಗೆ ಅಲ್ಪ ಒಂಜಿ ಸಹಕಾರ ಮನ್ಪನ ನೆಲೆಟ್ಟು ವೀಲ್ ಚೇರ್ ಕೊರ್ಪನ ಆದಿಪ್ಪು ವಾಕರ್ ಕೊರ್ಪನ ಆದಿಪ್ಪು ಅಷ್ಟಮಿದ ಸಂದರ್ಭಡು ಕಡು ಬಡತನ ಇತ್ತಿನಕ್ಲಿಗೆ ಅಷ್ಟಮಿ ಕಿಟ್ಟು ಬಂಡದು ಒಂಜಾತು ಸಹಾಯ ದೃಷ್ಟಿಡು ಅವಲ ಯೋಚನೆ ಬಂತದು ಇಂಚಿನ ವೈದ್ಯಕೀಯ ಶಿಬಿರ ಆದಿಪ್ಪು ಇಂಚಿನ ಒಂಜಾತು 23 ಕಾರ್ಯಕ್ರಮನ ಎಂಗ್ಲು ಮಂತೊಂಬೈದ ನನ್ನ ಒಂದು 2-3 ಕಾರ್ಯಕ್ರಮ ಆಯರಂಡು ಏಪ್ರಿಲ್ 26 ನೇತ ಬೊಳ್ಳಿ ಪರ್ಬೋತ್ಸವ ಪಂಪಿನ ಪೊಸತ್ತ ಎಂಗ್ಲಂಜಿ ಯೋಚನೆ ದೀದು ಈ ಮಣ್ಣಿಗೆ ಬೋಡಾದು ಅವೇತು ಜನ ಸೇವೆ ಮಂತೊಂದು ನಂಚಿನ ಸೇವೆ ಮಲ್ತೇರು ಕರಿಪೋತ್ನಾಗ್ಲಾಗ್ಲಿ ಪೂರ ನೆನೆಪನ್ ಪಣಂಜಿ ಯೋಧ ನಮನ ಮಂತದು ಮುಲ್ಪ ಇಪ್ಪನಂಚಿನ ಸುಮಾರು 28 ಮಿತ್ತು ಯೋಧರಿಗೆ ಒಂಜಿ ನಮನ ಮನ್ಪನ ವಿಶೇಷ ರೀತಿಯ ಕಾರ್ಯಕ್ರಮನ ದಿಯೋಡಮನ ಯೋಚನೆದೊಟ್ಟಿಗೆ ಎಂಗ್ಲು ಏಪ್ರಿಲ್ 26 ಈ ಒಂದು ಕಾರ್ಯಕ್ರಮ ಮನ್ಪೆರವಲ್ಲ ಮೂಲು ಎಂಕ್ಲನ ಜವನಿಯರು ದಲ ಮಲ್ಲ ಆಸ್ತಿವಂತರು ಇರಲಿಜ್ಜರು ಎಂಗ್ಲ ಟೀಮ್ ಉಡುಪುನಾಕ್ಲು ಪೂರ ಒಂಜಿ ಸಾರ ದಿನಕ್ಕೆ ಬೆಂದಿರದಂಡ ದದಾಂಡ್ಲ ಇರೆಲ್ಲ ಕಷ್ಟ ಉಂಡು ಸಹಾಯ ಮನ್ಪಡು ಬಂದಾಗ ಒಂಜಿ ಸಾರನ ದೆತ್ತು ಕೊರ್ಪಿನಂಚಿನ ಆ ಮನಸ್ಥಿತಕ್ಲು ನಮ್ಮ ಜವನಿಯರು ಉಪ್ಪುನಿ ಅಂಚಾಡ್ರ ಆ ಪೊರ್ಲುಡು ಅಪ್ಪೆ ಎಂಗ್ಲ ಈತನೇಟ ಪೊರ್ಲುಡು ನಡಪಂಬ ಬೈದೇರು ನಲ್ಲ ದುಮ್ಮುಗಳ ನಡಪವೇರು ಪನ್ಪನ ಆ ವಿಶ್ವಾಸ ನಮ್ಮಡ ಉಂಡು ವಿಶೇಷವಾದ ಕೋಡದ ದಿನಟು ಅಪ್ಪೆ ರಕ್ತೇಶ್ವರಿನ ಸ್ವಾಮಿ ಗುಳಿಗಜ್ಜನ ಬಾರಿ ಪೊರ್ಲುದ ನೇಮೋತ್ಸವ ಕರೆದದು ಅವ್ರನ್ನ ಆಶೀರ್ವಾದಲ್ಲ ಎಂಗ್ಲೆ ಮಾತ ತಿಕ್ಕಲಕ ಆತಂಡು ಅಂಚನೆ ಇನ್ನಿತ 25 ವರ್ಷದ ಒಂದು ವಾರ್ಷಿಕೋತ್ಸವದ ಕಾರ್ಯಕ್ರಮ ಈ ಒಂಜಿ ಪೊರ್ಲ ಕಂಠದ ವೇದಿಕೆಡು ನಮ್ಮ ಮಾತ ಉಲ್ಲ ಸುರುಕಾದು ಮಾತ್ರ ವೇದಿಕೆ ಉಪ್ಪನಾಗ್ಲಿಲ್ಲ ವೇದಿಕೆ ಎದುರು ಉಪ್ಪನಾಗ್ಲ ಸುರುಕಾದು ಪ್ರೀತಿದ ವಂದನೆ ಅರ್ಪಿಸೋ ಒಂದು ಇನ್ನಿತ ಈ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾದ ಉಪ್ಪನಾರು ಶರತ್ಚಂದ್ರ ಗಟ್ಟಿ ಮ್ಯಾನೇಜಿಂಗ್ ಟ್ರಸ್ಟಿ ಶ್ರೀ ಕ್ಷೇತ್ರ 9 ಕೆರೆ ಶರತ್ತನ ಈ ಭಾಗದ ಪುದರ್ ಕೆರೆನಾಗ್ಲಿ ಏರ್ಲಜ್ಜಿ ಆ 9 ಕೆರೆ ತಲುಪದ ಆ ಮಿತ್ತದಾದ ಬಿಲ್ಡಿಂಗ್ ಉಂಡ ಐತ ಅವಿರತವಾದ ಹೋರಾಟ ಮಂತದ್ದು ಐನಿತ ಉಂತವನಡೆ ಪ್ರಮುಖ ಪಾತ್ರ ದೆತ್ತನ್ನಾರು ಶರತ್ತನ್ನೇ ಅವತ್ತಂದೆ ಇತಿಹಾಸ ಪ್ರಸಿದ್ಧ ಸೋಮನಾಥ ದೇವರನ್ನ ಆ ಜಲಕಾಪನ ಕೆರೆ ಉಪ್ಪುನು ಆ 9 ಕೆರೆ ತಲ್ಪ ಅಂಚ ಸಾಮಾಜಿಕವಾದಲ ಧಾರ್ಮಿಕವಾದಲ ವಿಶೇಷವಾದ ಆಸಕ್ತಿ ಉಪ್ಪನಾರು ಇತ್ತನೇನು ಇತ್ತಲಕನೇ ಪಣ್ಪನಾರು ತಪ್ಪಾನಾಗ ಏನು ಖಂಡಿಸನಾರು ನಮ್ಮ ಶರತ್ಚಂದ್ರ ಗಟ್ಟಿ ಆರು ನಮ್ಮ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷರಾದ ವಹಿಸಿದ್ದು ಈ ಪುಣ್ಯ ವೇದಿಕೆಗಳು ಅರೇನು ನಮ್ಮ ಮಾತಿನ ಪರವಾದ ಪ್ರೀತಿಪೂರ್ವಕವಾದ ಸ್ವಾಗತ ಅಂತಂದಲ್ಲೇ ಇನ್ನಿತ ಸಭೆಲೇಸದ ಗುರುಕಾರ್ಮೆನ್ ವಹಿಸೋ ನಂಚಿನ ನಮ್ಮಾರ ಪ್ರೀತಿದಾರ ಶ್ರೀಯುತ ಶರತ್ಚಂದ್ರ ಗಟ್ಟಿ ಇಮೇರೆಗೆ ಶ್ರೀ ಕ್ಷೇತ್ರದ ಪುರುಷೋತ್ತಮ್ ಎಸ್ ಇಮೇರೆ ಬತ್ತದ ಸ್ವಾಗತದ ಗೌರವಾರ್ಪಣ ಕೊರಡು ಬಣದಕ್ಕೆ ಏನೊಂದಿಲ್ಲ 25ನೇ ವರ್ಷದ ಸಭೆಲೇಸದ ಗುರುಕಾರ್ಮೆನ್ ವಹಿಸಿದರು ಸ್ವಾಗತದ ಗೌರವ ನಮ್ಮ ಕ್ಷೇತ್ರದ ಹಿರಿಯ ಸದಸ್ಯರು ಶ್ರೀಯುತ ಪುರುಷೋತ್ತಮ್ ಇವರು ಶಾಲು ಪಾಡ್ದು ಸ್ಮರಣಿಕೆಯನ್ನು ಕೊಡ್ದು ಅರೇನು ಮೋಕೆಡೆ ಎತ್ಕೊಂಡುಳ್ಳರು ಸೊಲ್ಮೇಲು ಶ್ರೀಯುತ ಪುರುಷೋತ್ತಮ್ ಎಸ್
ಇನ್ನಿತ ಈ ಒಂಜಿ ಲೇಸಿಗೆ ದೀಪ ಪ್ರಜ್ವಲನೆ ಮನ್ಪೆರೆ ಉಪ್ಪುನಾರು ಡಾಕ್ಟರ್ ಮಂಜುನಾಥ ಪಟ್ಟಾಭಿ ನಮ್ಮ ನೆರೆತಾರೆ ಪೆರುಬೇಳ್ಳು ಉಪ್ಪುನಾರು ನಿವಾಸಿ ಈತನೇಟ ಮಂಗಳೂರು ವಿಶ್ವವಿದ್ಯಾನಿಲಯಡ್ ಹಿರಿಯ ಪ್ರಾಧ್ಯಾಪಕರಾದ ಬಿಸಿ ಇತ್ತೇರು ಏರೆಲ್ಲ ಕೈಗೆ ತಿಕ್ಕೊಂದಿಜ್ಜಾಂಡು ಇಂಚಿಪ ನಿವೃತ್ತರಾದ ಅರ್ನ ವಿಶ್ರಾಂತ ಜೀವನ ಮಂತೊಂದಿತ್ತನಲ್ಲ ಬೇತೆ ಬೇತೆ ಚಟುವಟಿಕೆಡು ನಿರಂತರ ಇಲ್ಲಡುಪ್ಪು ಜರರು ಬೇತೆ ಬೇತೆ ಚಟುವಟಿಕೆ ತೊಡಗಿಸಿಕೊಂಡುದು ಎಂಕಲು ಲೆಪ್ಪನಾಗ ಯಾನ್ ಖಾಲಿ ಫೋನ್ ಮಂತ್ ಕೇನಿ ಸರ್ ಹೀಗೆ ಕಾರ್ಯಕ್ರಮ ಉಂಟು ಬರ್ಬೋದಾ ಅಂದು ಬಾರಿ ಪ್ರೀತಿಡು ಬರ್ಪೆ ಬಂದು ಒತ್ತೊಂದು ಇನಿಕಾನಾಗ ಎಕಡೆ ಬತ್ತದ ನಮ್ಮೊಟ್ಟಿಗೆ ಸೇರಿದೇರು ನಿವೃತ್ತ ಪ್ರಾಧ್ಯಾಪಕರು ಬಕ ಮಾಜಿ ಡೀನ್ ವಿಜ್ಞಾನ ಬಕ ತಂತ್ರಜ್ಞಾನ ಮಂಗಳೂರು ವಿಶ್ವವಿದ್ಯಾನಿಲಯ ನೆತ ಪ್ರೀತಿದ ಮಂಜುನಾಥ್ ಪಟ್ಟಾಭಿ ನಮ್ಮೊಟ್ಟಿಗೆ ಒಳ್ಳೆರು ಅರೆಲ್ಲ ನಮ್ಮ ಮಾತೆಲ್ಲ ಪರವಾದ ಪ್ರೀತಿಡು ಸ್ವಾಗತ ಬಂದೊಂದಲ್ಲೇ ನಮಗೆ ಕಾರ್ಯಕ್ರಮ ಉದಿಪನ ಮನ್ಪೆರೆ ಪುಣಂಚಿನ ಡಾಕ್ಟರ್ ಮಂಜುನಾಥ್ ಪಟ್ಟಾಭಿ ಇಮೆರೆಗೆ ನಮ್ಮ ಸಮಿತಿದ ಚಿತ್ತರಂಜನ್ ಶೆಟ್ಟಿ ಇಮೆರೆ ಬತ್ತದ ಸ್ವಾಗತದ ಗೌರವಾರ್ಪಣೆ ಮನ್ಪಡು ಬಣದಕ್ಕೆ ಏನೊಂದಿಲ್ಲ ಮಂಗಳೂರು ವಿಶ್ವವಿದ್ಯಾನಿಲಯದ ವಿಜ್ಞಾನ ಬಕ ತಂತ್ರಜ್ಞಾನ ನಿಕಾಯದ ಮಾಜಿ ಡೀನ್ ಆದ ನಮ್ಮೊಟ್ಟಿಗೆ ಇತ್ತೆ ನಿವೃತ್ತಿ ಪಡೆಯಬೇಕ ಈ ಕ್ಷೇತ್ರದ ಈ ಇನ್ನಿತ ಕಾರ್ಯಕ್ರಮಗೂ ನಮ್ಮೊಟ್ಟಿಗೆ ಪುನರ್ ಶ್ರೀಯುತ ಮಂಜುನಾಥ್ ಪಟ್ಟಾಭಿ ಅವರಿಗೆ ಸ್ವಾಗತದ ಗೌರವ ಸೋಲ್ಮೇಲು ಶ್ರೀಯುತ ಚಿತ್ತರಂಜನ್ ಶೆಟ್ಟಿ ಮುಖ್ಯ ಅತಿಥಿಲಾದ ನಮ್ಮೊಟ್ಟಿಗೆ ಉಪ್ಪುನಾರು ಆರ್ಲ ನಮ್ಮಾರೆ ಉದಯಣ್ಣೆ ಶ್ರೀ ಉದಯಕುಮಾರ್ ಶೆಟ್ರು ಕೋಟಕಾರು ವ್ಯವಸಾಯ ಸೇವಾ ಸಹಕಾರಿ ಸಂಘದ ನಿರ್ದೇಶಕರು ಮುರಣಿದಾತ ದಿನಟು ಒಂತೆ ದಿನ ತುಂಬೆ ಓಟ್ ಆದು ಬಾರಿ ಭರ್ಜರಿ ಜಯದ ತೊನ್ನಾರು ನಮ್ಮ ಉದಯಣ್ಣೆ ಕೊಡುಗೈ ದಾನಿಯಾದು ಏರ್ಲ ಕಷ್ಟಡ್ ಉಳ್ಳೇರು ಪಣ್ಣದಾಂಡ ಲೆತ್ತದ ಸಹಾಯ ಮನ್ಪುನಾರು ಉದಯಣ್ಣೆ ಅಂಚಿನ ಉದಯನ್ಲ ನಮ್ಮ ಈ ಒಂಜಿ ಬಳಗದ ವಾರ್ಷಿಕೋತ್ಸವ ಕಾರ್ಯಕ್ರಮ ಉಪಸ್ಥಿತರು ಯಾರೆಲ್ಲ ನಮ್ಮ ಮಾತನ್ನ ಪರವಾದ ಪ್ರೀತಿಡು ಸ್ವಾಗತ ಬಂದೊಂದಲ್ಲ ಶೇಖರ್ ಪೆರುಬೈಲ್ ಈ ಮೆರುಬತ್ತದ ಸ್ವಾಗತದ ಗೌರವಾರ್ಪಣೆ ಮನ್ಪಡು ಬಣದಕ್ಕೆ ಏನೊಂದಿಲ್ಲ ಪೆರಪ್ಪ ನಿರ್ದೇಶಕರಾದ ಆಯ್ಕೆಯಾಯನಂಚಿನ ಶ್ರೀಯುತ ಉದಯಕುಮಾರ್ ಶೆಟ್ಟಿ ಈ ಕಾರ್ಯಕ್ರಮ ಭಾರಿ ಪ್ರೀತಿಡು ನಮ್ಮೊಟ್ಟಿಗೆ ಒಳ್ಳೆರು ಅರೆಗೆ ಸ್ವಾಗತದ ಗೌರವಾರ್ಪಣೆ ಶ್ರೀಯುತ ಶೇಖರ್ ಪೆರುಬೈಲ್ ಬೇರೆಡ್ದು ಸೊಲ್ಮೇಲು ಶೇಖರ್ KP ಸುರೇಶನ್ನೇ ಮುಲ್ಪದಕ್ಲೆ ಏರಿಲ್ಲ KP ಸುರೇಶನ ಬಗ್ಗೆ ಹೆಚ್ಚದಲ್ಲ ಪರಣದಿಜ್ಜಿ ನಮ್ಮ ಸುಮಾರು 20 ವರ್ಷದ ದುಂಬು ಅಪ್ಪೆ ರಕ್ತೇಶನ ಗುಡಿನ ಹೊಸತ್ತಾದ ನಿರ್ಮಾಣ ಮಾಡ್ಬಿಡೋನಾಗ ಅಧ್ಯಕ್ಷರಾದ ಒಂದಕ್ಕೆ ಅನ್ನಗ ತೋಜಿದು ಬರ್ತೀನಿ ಅಪ್ಪಗ ನಮ್ಮ ಸುರೇಶನ್ನೇ ಅಪ್ಪಗದ ಆ ಕಷ್ಟಕಾಲಡ್ಲ ಆರ್ಲದಲ್ಲ ಮಲ್ಲ ಉಚ್ಚರಾಯಿಸ್ತಿರಲ್ಲ ಇಜ್ಜಾಂಡು ನಮ್ಮಲಕ್ಕನ ಇತ್ತನಾರು KP ಸುರೇಶನ್ನೇ ಅಪ್ಪೆ ರಕ್ತೇಶ್ವರಿ ದದನ ಅರ್ಡನೆ ಆ ಬೇಲೆ ಆವಡ ಬಂದು ಅರ್ನ ಇಚ್ಛೆ ಎತ್ತನ ದಾದನ ಅಪ್ಪಗ ಸುರೇಶನ ಇಂಗ್ಲ ಪನ್ನಗ ಬಾರಿ ಪ್ರೀತಿ ಒತ್ತೊಂದು ಅಪ್ಪಗ ಅಧ್ಯಕ್ಷರಾದ ಈ ದಾದ ಎತ್ತ ನಮಕ ಅಪ್ಪನ ಗುಡಿ ತೋಜುಂಡ ಐನು ಬಾರಿ ಪೊರ್ಲುಡು ಕಟ್ಟಾದ ಕೊಡ್ತನಾರು ಅಂಚನೆ ಈ ಸಭಾಂಗಣದ ಅಪ್ಪಗ ಪಿಲ್ಲರ ಪಾಡ್ದು ಉಂತಾದ ಕೊಡ್ತನಾರು ದುಡ್ಡುದ ಬಿಲ್ಲು ಮನ್ಪಂದೆ ಎಂಗ್ಲಿಗೆ ಮಂತ್ ಕೊಡ್ತನಾರು ಮುಲ್ತ ಜವನೇರ್ನ ಬೇಲಿನ ಅಪ್ಪಗ ಏರ್ಲ ಓರ್ಲಾರು ನೆನಪನ್ಪೇರು ಸುರೇಶನ್ನೇ ಮುಲ್ತ ಜವನೀರ್ನ ಅಪ್ಪ ಮಂತಿನ ಬೇಲಿನ ಏಪಲ್ಲ ನೆನಪನ್ಪೇರು ಅವತ್ತಂದು ಎಂಗ್ಲ ಓವೇ ಕಾರಣ ಎತ್ತಲ್ನ ಬಾರಿ ಪ್ರೀತಿಡು ಬರ್ಪನಾರು ನಮ್ಮ ಸುರೇಶನ್ನೇ ಅಂಚಿನ KP ಸುರೇಶನ್ನೇ ನಮ್ಮ ಈ ಕಾರ್ಯಕ್ರಮ ವೇದಿಕೆ ಉಳ್ಳೇರು ಅರೆ ನಮ್ಮ ಮಾತೇನ ಪರವಾದ ಪ್ರೀತಿಡು ಸ್ವಾಗತ ಬಂದೊಂದಲ್ಲೇ ಶ್ರೀಯುತ KP ಸುರೇಶ್ ಈ ಮೇರೆಗೆ ವಿನೋದ್ ಈ ಮೇರೆ ಬತ್ತದ ಸ್ವಾಗತದ ಗೌರವಾರ್ಪಣೆ ಮನ್ಪಡು ಬಣದಕ್ಕೆ ಏನೊಂದಿಲ್ಲ ಹೊಸ ಮಂದಿರ ನಿರ್ಮಾಣ ನನಗೆ ಭಾರಿ ರೀತಿಯ ಸಹಾಯ ಮಂದಿನಾರು ಓವೇ ರೀತಿಯ ಓಲೆ ಕೈತಳ್ದು ಜೀರ್ಣೋದ್ಧಾರ ಬ್ರಹ್ಮಕಲಶಾಭಿಷೇಕಲು ಆಪುಂಡೈಗೆ ಪೂರ ಸಹಕಾರ ಕೊರ್ಪಿನಾರು ಶಿರಡಿ ಸಾಯಿಬಾಬಾ ಮಂದಿರ ಮಾಡೂರುದ ಆಡಳಿತ ಮುಕ್ತಸ್ಥರಾದ ನಮ್ಮೊಟ್ಟಿಗೆ ಅರೆಗೆ ಸ್ವಾಗತದ ಗೌರವ ಸೋಲ್ಮೇಲು ವಿನೋದ್ ಕರ್ನಾಟಕ ಕಲಾ ತಿಲಕ ಶ್ರೀ ಉಳ್ಳಾಲ್ ಮೋಹನ್ ಕುಮಾರ್ ಒಂದು ಪುದರ್ ಗೊತ್ತಿ ಜನಕಲು ಈ ಬಾಗಡು ಅತ್ತಂದೆ ನಮ್ಮ ಜಿಲ್ಲೆ ಅದಪ್ಪು ರಾಜ ಏರ್ಲೊಪ್ಪೆರಜಿ ಅರ್ನ ಸುಪುತ್ರಿ ಶ್ರೀಮತಿ ರಾಜಶ್ರೀ ಉಳ್ಳಾಲ್ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತೆ ಅವತ್ತಂದೆ ಕರ್ನಾಟಕ ಕಲಾಶ್ರೀ ಪನ್ಪಿನ ಕರ್ನಾಟಕ ಸರ್ಕಾರದ ಮಲ್ಲ ಪ್ರಶಸ್ತಿ ಪಡೆಯನ್ನಾರು ಶ್ರೀಮತಿ ರಾಜಶ್ರೀ ಉಳ್ಳಾಲ್ ಮೋಹನ್ ಕುಮಾರ್ನ ಈ ಭಾಗ ಅದಪ್ಪು ಮಂಗಳೂರು ಕಾಸರಗೋಡು ಈ ದೇಶದಾದ್ಯಂತ ಅರ್ನ ಶಿಷ್ಯರಿಜ್ಜಂದನ ಗಲ್ಲಿ ಉಪ್ಪಂದು ಅಂಚನೆ ಇತ್ತೆ ರಾಜಶ್ರೀ ಉಳ್ಳಾಲ್ನ ಪ್ರತಿ ಭಾಗಡ್ಲ ಅರ್ನ ಶಿಷ್ಯಂದಿರಕ್ಕೆ ಉಳ್ಳೇರು ಅಂಚಿನ ಮೋಹನ್ ಕುಮಾರ ಪರವಾದ ನಮ್ಮ ರಾಜೇಶ್ಕ ನಮ್ಮೊಟ್ಟಿಗೆ ವೇದಿಕೆ ಉಳ್ಳೇರು ಅರೆಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಮಾತೇನ ಪರವಾದ ಪ್ರೀತಿಡು ಸ್ವಾಗತ ಬಂದೊಂದಲ್ಲೇ ಕರ್ನಾಟಕ ಕಲಾಶ್ರೀ ಶ್ರೀಮತಿ ರಾಜಶ್ರೀ ಉಳ್ಳಾಲ್ ಇಮರಿಗೆ ಶ್ರೀಮತಿ ದೀಪಿಕಾ ಉದಯಶಂಕರ್
ಇಂಬೆರ್ ಬತ್ತದ ಸ್ವಾಗತದ ಗೌರವಾರ್ಪಣೆ ಮನ್ಪಡು ಬಣ್ಣದಕ್ಕೆ ಏನೊಂದಿಲ್ಲ. ಉಳ್ಳಾಲ ನಾಟ್ಯಾಚಾರ್ಯ ಮೋಹನ್ ಕುಮಾರ್ ಇಂಬೆರನ ಮಗಲಾದ ವಿದ್ವಾನ್ ನಾಟ್ಯ ಗುರುವಾದ ನಮೊಟಿಗುಲೇರು ಶ್ರೀಮತಿ ರಾಜಶ್ರೀ ಉಳ್ಳಾಲ್ ಅವರಿಗೆ ಸ್ವಾಗತ. ಸೋಲ್ಮೇಲು ಶ್ರೀಮತಿ ದೀಪಿಕಾ ಉದಯಶಂಕರ್ ಕುಡಜಿ ಅತಿಥಿಯಾದ ಉಪ್ಪನಾರು ಎನ್ನ ಆತ್ಮೀಯ ಎನ್ನ ಒಡನಾಡಿ ಎನ್ನ ಕ್ಲಾಸ್ಮೇಟ್ ಎಲ್ಲಿಯ ಪ್ರಾಯಡೆ ಬಾರಿ ಕಷ್ಟಪಟ್ಟದು ಇತ್ತೆ ದಿನಟು ಬಾರಿ ಮಲ್ಲ ಉದ್ದಿಮೆ ಮಂತಂದು ಉಪ್ಪನಾರು ಪ್ರಶಾಂತ್ ಗಟ್ಟಿ ಕೊಲ್ಯ ಪರಿಯತ್ತೂರು ಅಪ್ಪೆ ಮಲಯಾಳಿ ಚಾಮುಂಡಿನ ನಿರಂತರ ಸೇವೆ ಮಂತೊಂದು ತನ್ನ ಸ್ವಂತ ಉದ್ದಿಮೆಯನ್ನು ಮಂತೊಂದು ಇತ್ತೆ ಅವೇತೋ ಜನಕ್ಲೆಗ್ ಉದ್ಯೋಗ ಕೊರ್ಪುನ ಒತ್ತಂದೆ ಹಾಕಲ್ನ ಆ ಇಲ್ಲದ ಒಂಜಿ ಬೆಳಕ ಅದು ಉಪ್ಪನಾರು ನಮ್ಮನೆ ಜವನಿ ನಮ್ಮ ಒಟ್ಟಿಗೆ ನಿರಂತರ ಉಪ್ಪನಾರು ಎನ್ನ ಆತ್ಮೀಯ ಪ್ರಶಾಂತ್ ಗಟ್ಟಿ ಕೊಲ್ಯ ಪರಿಯತ್ತೂರು ಮೆರೆನು ಮಾತನ ಪರವಾದ ಎಂಗಳ ಬಳಗದ ಪರವಾದ ಪ್ರೀತಿಡು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಂದನಲ್ಲೇ ನಮ್ಮ ಕೈತಾಲ್ದಾರು ಶ್ರೀಯುತ ಪ್ರಶಾಂತ್ ಗಟ್ಟಿ ಇಂಬೆರೆಗೆ ಅಭಿಲಾಷ್ ಇಂಬೆರ ಬತ್ತದ ಸ್ವಾಗತದ ಗೌರವಾರ್ಪಣೆ ಮನ್ಪಡು ಬಣ್ಣದಕ್ಕೆ ಏನೊಂದಿಲ್ಲ. ಶ್ರೀ ಮಲಯಾಳಿ ಚಾಮುಂಡಿ ಅಪ್ಪನ ನಿರಂತರ ಸೇವೆ ಮಂತೊಂದು ಪುನರ್ ಶ್ರೀ ಶಾಯಿ ಲೋಗಿಸ್ಟಿಕ್ದ ಮಾಲಕೇರು ಶ್ರೀಯುತ ಪ್ರಶಾಂತ್ ಗಟ್ಟಿ ಇಂಬೆರೆಗೆ ಅಭಿಲಾಷ್ ಇಂಬೆರ ಬತ್ತದ ಸ್ವಾಗತದ ಗೌರವಾರ್ಪಣೆ ಮನ್ಪಡು ಬಣ್ಣದು ವಿನಂತಿ ಶಾಲು ಪಾಡ್ದ ಸ್ಮರಣಿಕೆ ಕೊಡ್ದಾರೆ ಎದ್ಕೊಂದಿಲ್ಲ. ಸೋಲ್ಮೇಲು ಶ್ರೀಯುತ ಅಭಿಲಾಷ್. ರಕ್ತೇಶ್ವರಿ ದೇವಸ್ಥಾನದ ಅಧ್ಯಕ್ಷರು ನಮ್ಮ ಮಾತ ಹಿರಿಯರು ಶ್ರೀ ರಾಮದಾಸ್ ಸೋಮೇಶ್ವರ್ಲ ಇವೊಂಜಿ ವೇದಿಕೆ ಉಪಸ್ಥಿತರಲ್ಲಿ ಅವರೆಲ್ಲ ಪ್ರೀತಿಡು ಸ್ವಾಗತ ಮಂತಂದಲ್ಲೇ. ಶ್ರೀಯುತ ರಾಮದಾಸ್ ಇಂಬೆರೆಗೆ ನಮ್ಮ ಸಮಿತಿದ ನವೀನ್ ಶೆಟ್ಟಿ ಇಂಬೆರ್ ಬತ್ತದ ಸ್ವಾಗತದ ಗೌರವಾರ್ಪಣೆ ಮನ್ಪಡು ಬಣ್ಣದಕ್ಕೆ ಏನೊಂದಿಲ್ಲ. ಅಂಚನೆ ನಮ್ಮ ಈ ಒಂಜಿ ಕಾರ್ಯಕ್ರಮ ಒಂಜಿ ಗೌರವ ಸಮರ್ಪಣೆ ದೇತೊಂಡ್ರಲ್ಲೇರು ಶ್ರೀ ಸುಂದರ್ ಶೆಟ್ಟಿಗಾರು ಸಮಾಜ ಸೇವಕಿಯರು, ಚೆನ್ನಪ್ಪನ್ನೆ ಮಾಡೋರ್ದಾರು, ರಮೇಶ್ ಚೆಂಬುಗುಡ್ಡೆ ಹಿರಿಯ ಭಜನಾ ಸಾಧಕಿಯರು, ಶ್ರೀಮತಿ ಸುಧಾ ಲೋಕೇಶ್ ಆಶಾ ಕಾರ್ಯಕರ್ತೆ ಮಲ್ಪ ಕೈತಲ್ದಾರೆ ಮುಕ್ಲೆಲ್ಲ ನಮ್ಮ ಎದುರು ಉಳ್ಳೇರು ಅಕ್ಲೆಲ್ಲ ನಮ್ಮ ಮಾತಿನ ಪರವಾದ ಪ್ರೀತಿಡು ಸ್ವಾಗತ ಬಂದಲ್ಲೇ ಅಕ್ಲಿಗೆ ಮೊಕ್ಕ ಪ್ರೀತಿಡು ಗೌರವಾರ್ಪಣೆ ಕಾರ್ಯಕ್ರಮ ಆಯರಂಡು. ಅಂಚನೆ ಬೈದಿನಂಚಿನ ಮೋಕೆದ ಬಂಧುಲೆಗೆ ಮಾಧ್ಯಮದ ಹೊಸಕೊರಲು ವಹಿಯಿಂದ ವಿದ್ಯಾಧ ಶೆಟ್ರು ಅವ್ರನ್ನ ತಂಡಗು ಅಂಚನೆ ದಿನೇಶನೆಲ್ಲ ಎದುರು ಉಪಸ್ಥಿತರಲ್ಲಿ ಅರೆಗ್ಲ ಮಾತೆರ್ಲ ಪ್ರೀತಿದ ಸ್ವಾಗತನ ಬಯಸೊಂದು ಎನ್ನ ಈ ಸ್ವಾಗತ ಕಾರ್ಯಕ್ರಮ ಮುಗಿತೊಂದಲ್ಲೇ. ಧಾರ್ಮಿಕ ಸಭೆಯಲ್ಲಿ 25ನೇ ವರ್ಷದ ವಾರ್ಷಿಕೋತ್ಸವ ಇಂದಿನ ತುಡರು ಬೆಳಗಾದ ನಮ್ಮೊಟ್ಟಿಗೆ ಉಪನಂಚಿನ ಡಾಕ್ಟರ್ ಮಂಜುನಾಥ್ ಪಟ್ಟಾಭಿ ಆರು ಉದಿಪನ್ನದ ಚಾಲನೆಗಳು ಮಾತಾ ಭಿನ್ನೇರ್ನಗಳು ಅಧ್ಯಕ್ಷರು ಇದಕ್ಕೆ ಕೈ ಸೇರವಡು ಪಣ್ಣೊಂದು ತುಡರು ಬೆಳಗಾವನ ತೊಟ್ಟಿಗೆ ರಕ್ತೇಶ್ವರಿ ಬಳಗ ಸೋಮೇಶ್ವರ ಇದೆತ 25ನೇ ವಾರ್ಷಿಕೋತ್ಸವದ ಸಭೆಲೇಸದ ಉದ್ಘಾಟನೆ. ಉದಿಪನದ ಚಾಲನೆ ಕೊರನಂಚಿನ ಮಂಗಳೂರು ವಿಶ್ವವಿದ್ಯಾನಿಲಯದ ನಿವೃತ್ತ ಹಿರಿಯ ಪ್ರಾಧ್ಯಾಪಕರು ಮಾಜಿ ಡೀನ್ ವಿಜ್ಞಾನ ಬಕ ತಂತ್ರಜ್ಞಾನ ನಿಕಾಯ ಇಂದೆತ್ತ ಮಾಜಿ ಡೀನ್ ಡಾಕ್ಟರ್ ಮಂಜುನಾಥ್ ಪಟ್ಟಾಭಿ ಅವರು ಉದಿಪನದ ರೆಡ್ ಸಂದೇಶದ ಪಾತ್ರ ಪನ್ನಡು ಬಣ್ಣದಕ್ಕೆ ಏನೊಂದೊಳ್ಳೆ. ನಮಸ್ಕಾರ. ಇವತ್ತಿನ ಸಮಾರಂಭದ ಅಧ್ಯಕ್ಷತೆ ವಹಿಸಿರುವಂಥ ಶ್ರೀಯುತ ಶರತ್ಚಂದ್ರ ಗಟ್ಟಿಯವರೇ, ಮುಖ್ಯ ಅತಿಥಿಗಳಾದ ಉದಯ್ ಕುಮಾರ್ ಶೆಟ್ಟಿಯವರೇ, KP ಸುರೇಶ್ ಅವರೇ, ಕರ್ನಾಟಕ ಕಲಾಶ್ರೀ ಶ್ರೀಮತಿ ರಾಜಶ್ರೀ ಉಳ್ಳಾಲ್ ಅವರೇ, ಶ್ರೀ ಪ್ರಶಾಂತ್ ಗಟ್ಟಿಯವರೇ, ಹಾಗೂ ನಮ್ಮ ರಕ್ತೇಶ್ವರಿ ದೇವಸ್ಥಾನದ ಅಧ್ಯಕ್ಷರಾದ ಶ್ರೀ ರಾಮದಾಸ್ ಅವರೇ, ಹಾಗೂ ರಕ್ತೇಶ್ವರಿ ಬಳಗದ ಅಧ್ಯಕ್ಷರಾದ ಸ್ನೇಹಿತ ರವಿಶಂಕರ್ ಅವರೇ, ಮತ್ತು ಇಲ್ಲಿ ಸೇರಿರುವ ಎಲ್ಲ ಅಭ್ಯಾಗತರೇ, ಅತಿಥಿಗಳೇ, ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಒಂದೆರಡು ವಿಷಯಗಳಷ್ಟೇ. ಕಳೆದ 25 ವರ್ಷಗಳಿಂದ ರಕ್ತೇಶ್ವರಿ ಬಳಗ ಮತ್ತು ಅದರ ಸದಸ್ಯರು ಬಹಳ ಸಕ್ರಿಯವಾಗಿ ಆಸಕ್ತಿಯಿಂದ ಭಾಳಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಾ ಬರೋದನ್ನು ನಾನು ನೋಡಿದ್ದೇನೆ.
ಮನುಷ್ಯನಿಗೆ ಆಸಕ್ತಿ ಅನ್ನೋದು ಬಹಳ ಮುಖ್ಯ. ಬರ್ಟನ್ ರಸಲ್ ಅಂತ ಹೇಳುವಂಥ ಒಬ್ಬ ಬ್ರಿಟಿಷ್ ದಾರ್ಶನಿಕ ಒಂದು ಮಾತು ಹೇಳಿದ್ದು ನೆನಪಾಗ್ತದೆ. ಮನುಷ್ಯನಿಗೆ ಅತ್ಯಂತ ದುರಂತದ ಸಂಗತಿ ಏನು ಅಂತಂದರೆ ಯಾವುದರಲ್ಲಿಯೂ ಆಸಕ್ತಿಗೆ ಇಲ್ಲದಿರುವುದು. ದ ಗ್ರೇಟೆಸ್ಟ್ ಮಿಸ್ಫಾರ್ಚ್ಯೂನ್ ವಿಚ್ ಕ್ಯಾನ್ ಹ್ಯಾಪನ್ ಟು ಎನಿ ಹ್ಯೂಮನ್ ಬೀಯಿಂಗ್ ಈಸ್ NY ಅಂತ ಹೇಳ್ತಾನೆ. NY ಅಂತಾರೆ ENNUI. ನಾನು ಫಸ್ಟ್ ಟೈಮ್ ಆ ಪುಸ್ತಕ ಓದುವಾಗ ಕೇಳ್ಕೊಂಡದ್ದು. ಅಂದರೆ ಯಾವುದರಲ್ಲಿಯೂ ಆಸಕ್ತಿ ಇಲ್ಲದಿರೋದು. ನಿಮಗೆ ಹಣ ಇಲ್ಲದಿದ್ದರೆ ಎಷ್ಟೇ ಹಣದ ಕೊರತೆ ಆದರೂ ಕೂಡ ಜೀವನದಲ್ಲಿ ಆಸಕ್ತಿ ಇದ್ದವನು ಮೇಲೆ ಬರ್ತಾನೆ. ಆರೋಗ್ಯದ ಕೊರತೆ ಇದ್ದವರು ಕೂಡ ಬಹಳಷ್ಟು ಅದನ್ನು ಪರಿಶ್ರಮದಿಂದ ಕಷ್ಟಪಟ್ಟು ಆರೋಗ್ಯ ಸುಧಾರಣೆ ಆಗ್ತದೆ. ಆದರೆ ಯಾವುದರಲ್ಲಿಯೂ ಆಸಕ್ತಿಯೇ ಇಲ್ಲದೆ ಹೋದರೆ ಅದಕ್ಕಿಂತ ದೊಡ್ಡ ದುರಂತ ಇನ್ನೊಂದಿಲ್ಲ. ಆದ್ದರಿಂದ ಆಸಕ್ತಿ ಇರಬೇಕಾದ್ರೆ ಒಬ್ಬನಿಂದ ಸಾಧ್ಯ ಇಲ್ಲ. ಮನುಷ್ಯ ಸಂಘಜೀವಿ, ಅದರಿಂದ ಒಂದು ಸಂಘಟನೆ ಬೇಕಾಗ್ತದೆ. ಆ ಸಂಘಟನೆ ಇದ್ದಾಗ ಆಸಕ್ತಿಯನ್ನು ಬೆಳೆಸ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಒಂದು ಸಣ್ಣ ಕತೆ ಹೇಳ್ತೇನೆ. ಯಾವುದೋ ಒಂದು ಸಂಘಟನೆ ಇತ್ತು. ಅದರಲ್ಲಿ ಎಲ್ಲ ಸದಸ್ಯರು ಕೂಡ ಬಹಳ ಆಸಕ್ತಿಯಿಂದ ದುಡಿತಾ ಇದ್ದರು. ಇದ್ದಕ್ಕಿದ್ದ ಹಾಗೆ ಒಬ್ಬ ಸದಸ್ಯನಿಗೆ ಏನೋ ಅದರಲ್ಲಿ ಆಸಕ್ತಿ ಕಳೆದು ಹೋಯಿತು. ಅವನು ಬರುವುದನ್ನು ನಿಲ್ಲಿಸಿಬಿಟ್ಟ. ಆ ಸಂಘಟನೆ ಯಾವುದೇ ಮೀಟಿಂಗ್ಗಳಿಗೆ ಬರೋದಿಲ್ಲ, ಯಾವುದೇ ಕಾರ್ಯಕ್ರಮಗಳಿಗೆ ಬರೋದಿಲ್ಲ. ಆ ಸಂಘಟನೆಯ ಬೇರೆ ಬೇರೆ ಸದಸ್ಯರು ಅವನ ಹತ್ರ ಹೋಗಿ ಎಷ್ಟೇ ಮಾತಾಡಿದರೂ ಕೂಡ ನೀನು ಬಾ ಅಂತ ಹೇಳಿದ್ರು ಅವನು ಬರಲಿಕ್ಕೆ ಮನಸ್ಸಾಗಲಿಲ್ಲ. ಕೊನೆಗೆ ಅದರ ಅಧ್ಯಕ್ಷರು ಒಂದು ಹೇಳಿದರು, ನಾನು ಒಂದು ಸಲ ಹೋಗಿ ಪ್ರಯತ್ನ ಮಾಡ್ತೇನೆ ಅಂತ ಹೇಳಿದರು. ಎಲ್ಲರೂ ಮೊದಲು ಹೋದವರೆಲ್ಲ ಉಳಿದ ಸದಸ್ಯರು ಗಂಟೆಗಟ್ಟಲೆ ಅವನಿಗೆ ಉಪದೇಶ ಮಾಡಿದ್ದಾರೆ. ಆದರೆ ಅವನಿಗೆ ಬರಲಿಕ್ಕೆ ಆಗಲಿಲ್ಲ. ಆದರೂ ಬರಲಿಕ್ಕೆ ಮನಸ್ಸಾಗಲಿಲ್ಲ. ಪುನಃ ಬಂದು ಸಂಘಟನೆಯಲ್ಲಿ ಸೇರಿಕೊಳ್ಳಲಿಕ್ಕೆ ಮನಸ್ಸಿರಲಿಲ್ಲ. ಇವರು ಹೋದಾಗ ಅಲ್ಲಿ ಒಂದು ಬೆಂಕಿ ಎದ್ದಿತ್ತು. ಇದು ಚಳಿಯ ಪ್ರದೇಶ, ಯಾವುದೋ ಬೇರೆ ದೇಶದ ಕಥೆ ಇದು. ಅಲ್ಲಿ ಬೆಂಕಿ ಕಾಯಿಸ್ತಾ ಇದ್ದ. ಕೆಂಡ ಉರಿತಾ ಇತ್ತು, ಚೆನ್ನಾಗಿ ಕೆಂಡ ಉರಿತಾ ಇತ್ತು. ಅದಕ್ಕೆ ಬೆಂಕಿ ಇದಾಗಲಿಕ್ಕೆ ಅವನು ಹಾಕ್ತಾ ಇದ್ದ. ಇವರು ಹೋದರು, ಕೂತ್ಕೊಂಡ್ರು, ನಮಸ್ಕಾರ ಅಂತ ಹೇಳಿದರು, ಮತ್ತೇನು ಮಾತಾಡಲಿಲ್ಲ. ಅದರಿಂದ ಒಂದು ಕೆಂಡವನ್ನು ತೆಗೆದು ಹೊರಗಿಟ್ಟರು ಅಷ್ಟೇ. ನಂತರವೂ ಏನೂ ಮಾತಾಡಲಿಲ್ಲ, ಮೊದಲು ಏನೂ ಮಾತಾಡಲಿಲ್ಲ. ನಂತರ ಒಂದು 5 ನಿಮಿಷ ಆಗುವಾಗ ಆ ಕೆಂಡದ ಆರಿ ಹೋಗಿ ಅದು ಒಂದು ಮಸಿ ಆಯಿತು, ಇದ್ದಲಾಯಿತು ಅಷ್ಟೇ. ಇವರು ಸೀದಾ ಎದ್ದು ಬಂದರು. ಒಂದೇ ಒಂದು ಮಾತಾಡಲಿಲ್ಲ. ಅವನಿಗೆ ಸಂದೇಶ ಮುಟ್ಟಿತು, ನಾನು ಎಲ್ಲರ ಜೊತೆಯಲ್ಲಿದ್ದಾಗ ನಾನು ಉರಿತಾ ಇರ್ತೇನೆ, ನಾನು ಬೆಳಕು ಕೊಡ್ತೇನೆ. ನಾನು ಒಬ್ಬನೇ ಆಗಿ ಒಂದು ಮೂಲೆಯಲ್ಲಿ ಕೂತಾಗ ನಾನು ಇದ್ದಿಲಾಗ್ತಾನೆ, ನನ್ನಿಂದ ಯಾವುದೇ ಬೆಳಕು ಕೊಡಲಿಕ್ಕೆ ಆಗೋದಿಲ್ಲ ಅಂತ ಅವನಿಗೆ ಮನವರಿಕೆ ಆಯಿತು. ಅಷ್ಟು ಹೇಳಿದ ಇವರು ಏನು ಒಂದೇ ಒಂದು ಮಾತಾಡಲಿಲ್ಲ, ವಾಪಸ್ ಬಂದರು. ಮರುದಿವಸ ಅವನು ಪುನಃ ಬಂದು ಸಂಘಟನೆಗೆ ಏನು ಕೆಲಸ ಮಾಡಬೇಕು ಹೇಳಿ, ನಾನಿದ್ದೆ ನಿಮ್ಮ ಜೊತೆಯಲ್ಲಿ ಅಂತ ಹೇಳಿದ. ಅಂದರೆ ಆ ಸಂದೇಶ ಅಷ್ಟು ಮುಖ್ಯವಾಗಿ ಅವನಿಗೆ ಸಂವಹನೆ ಆಯಿತು. ಇದು ನಾವು ತಿಳ್ಕೊಳ್ಬೇಕಾದ್ದು. ನಾವು ಯಾವುದೇ ಇದರಲ್ಲಿರಲಿ, ನಾವು ಒಬ್ಬನೇ ಆಗಿರಲಿಕ್ಕೆ ಸಾಧ್ಯನೇ ಇಲ್ಲ. ಒಬ್ಬಂಟಿ ಮನುಷ್ಯ ಯಾವತ್ತೂ ಕೂಡ ಮಾನಸಿಕವಾಗಿ ಆರೋಗ್ಯದಿಂದ ಇರಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಮಗೆ ಬೇರೆ ಬೇರೆ ಸಂಘಟನೆಗಳು ಬೇಕಾಗ್ತದೆ. ನಮಗೆ ಸಮಯ ಇಲ್ಲದಿರುವಾಗ ಏನೋ ಒಂದು ಇದಾಗ್ತದೆ. ಸಮಯ ಇದ್ದಾಗ ಇದ್ದಷ್ಟು ಸಮಯದಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ತೊಡಗಿಸ್ಕೊಳ್ಬೋದು. ಅದೇ ರೀತಿ ನಮ್ಮ ರಕ್ತೇಶ್ವರಿ ಬಳಗ ಕಳೆದ 25 ವರ್ಷಗಳಿಂದ ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ ಹಾಗೂ ಸಾಮಾಜಿಕ ಸೇವೆಗಳಲ್ಲಿ ತೊಡಗಿಸ್ಕೊಂಡಿದೆ. ಈ ಸಂಸ್ಥೆ ಈಗ 25ನೇ ವರ್ಷ ಆಯಿತು. ಬೆಳ್ಳಿ ಮಹೋತ್ಸವ ಆಯಿತು. ಇನ್ನು ಮುಂದೆ ಇನ್ನೊಂದು 25 ವರ್ಷಕ್ಕೆ ಸ್ವರ್ಣ ಮಹೋತ್ಸವ ಬರ್ತದೆ. ಮತ್ತೊಂದು 25 ವರ್ಷಕ್ಕೆ ಅಮೃತ ಮಹೋತ್ಸವ ಬರ್ತದೆ. ಮತ್ತೊಂದು 25 ವರ್ಷಕ್ಕೆ ಶತಮಾನೋತ್ಸವ ಬರ್ತದೆ. ಅಲ್ಲಿವರೆಗೆ ಇದು ಬೆಳೆದು ನಮ್ಮ ಈ ಪರಿಸರ ಮಾತ್ರ ಅಲ್ಲ, ದೇಶದಾದ್ಯಂತ ಒಂದು ಒಳ್ಳೆಯ ಹೆಸರುವಾಸಿ ಸಂಸ್ಥೆ ಆಗಲಿ ಅಂತ ಹಾರೈಸ್ತೇನೆ. ಅಲ್ಲಿವರೆಗೆ ನೋಡಲಿಕ್ಕೆ ನಾವಿರಲಿಕ್ಕಿಲ್ಲ. ಸ್ವರ್ಣ ಮಹೋತ್ಸವಕ್ಕೆ ನಾನು ಇರ್ತೇನೋ ಗೊತ್ತಿಲ್ಲ. ಆದರೆ ಅದನ್ನು ನೋಡುವಂಥ ಪರಿಸ್ಥಿತಿ ಎಲ್ಲರಿಗೂ ಬರಲಿ. ಎಲ್ಲರೂ ಅದಕ್ಕೆ ಒಳ್ಳೆಯ ಒಂದು ಸಂಘಟನೆಯಾಗಿ ಮುಂದೆ ಕೂಡ ಬೆಳೆಯುವಂತೆ ಹಾರೈಸೋಣ ಎಂದು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಮನುಷ್ಯ ಆಗಿ ಇದ್ದರೆ ಸಮಾಜಕ್ಕೆ ಯಾವ ರೀತಿಯ ಪ್ರಯೋಜನವೂ ಇಲ್ಲ. ಸಾಮೂಹಿಕವಾಗಿ ಸಂಘಟಿತವಾಗಿದ್ದರೆ ಸಮಾಜಕ್ಕೆ ಪ್ರಯೋಜನ ಎನ್ನುವಂತಹ ತಾತ್ವಿಕ ಸಂದೇಶದ ಒಟ್ಟಿಗೆ ಸುವರ್ಣ ಮಹೋತ್ಸವವನ್ನು ನಾವೆಲ್ಲರೂ ಒಟ್ಟಿಗಿದ್ದು ಕಾಣೋಣ. ದೇವರ ಆ ಯೋಗ ಭಾಗ್ಯವನ್ನು ನಮಗೆಲ್ಲರಿಗೂ ಕರುಣಿಸಲಿ ಎಂದು ಹೇಳಿಕೊಳ್ತಾ, ಶ್ರೀಯುತ ಡಾಕ್ಟರ್ ಮಂಜುನಾಥ್ ಪಟ್ಟಾಭಿ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ, ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗಿರುವಂತಹ ಉದಯಕುಮಾರ್ ಶೆಟ್ಟಿ ಅವರು ನಮಗೆ ಸಂದೇಶದ ಮಾತುಗಳನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮಾಗಾನ ದೇವನಾರಿನ ಸೋಮನಾಥ ದೇವರನ ಪಾದೋಗ ಒಂದಿಸ ಒಂದು ಅಪ್ಪೆ ರಕ್ತೇಶ್ವರನ ಪಾದೋಗ ಒಂದಿಸ ಒಂದು ವೇದಿಕೆಡು ಪುನಃ ಮಾತಾ ಅತಿಥಿ ಗಣ್ಯರೇ ಮೂಲ ಸೇರ್ದಿಂಚಿನ ಭಕ್ತಾಭಿಮಾನಲೆ ಯಾಂದಲ್ಲ ಮಲ್ಲ ಅತಿಥಿ ಹತ್ತು ಅಜಿತನ್ನೇ ಮುರನಿ ಬಂಡೇರು ಬ್ಯಾಂಕ್ ಬರ್ತದೆ 2 ಬತ್ತು ಕುಲೊಂಡೆ ಅವು ಅಲ್ಪ ದಲ ಪಾತೆರಡು ದಾಲಜ್ಜಿ
ವರ ಇರು ನಮ್ಮಾರೆ ಬತ್ತದವರ ಕುಲ್ಲೊಲ್ಲೆ ಅಂಚ ಬತ್ತದ ಕುಲ್ಲೇರೈತೆ ಎರಡು ಬಾತ ಪಾತೆ ಎರಡು ಬಂಡೇರು ಬತ್ತಿ ಬೊಕ್ಕ ಪಾತೆ ಎರಡು ದಯಪಂಡ ಇನಿ ಸುರೇಶನ್ನೇ ವೇದಿಕೆ ಉಳ್ಳೇರು ನೇಕ್ ಮೂಲ ಕಾರಣಕರ್ತೆ ಯಾರಿಗೆ ಎಕಡೆ ಪಂಡೇರು ಪಾತೇರ್ನಾಗ 20 ವರ್ಷ ದುಂಬು ಇಂಕೊಂಜಿ ಯೋಗ ದಿಕ್ಕನ್ನು ಮೂಲ ಬತ್ತದ ಒಂಜಿ ಸೇವೆ ಮನ್ಪುನ ಅಂತ ಆರ್ನೊಟ್ಟಿಗೆ ಯಾನ್ಲೈತೆ ಸೇರೋ ಒಂಚೂರು ಧಾರ್ಮಿಕ ಪೋಂದುಲ್ಲ ಆ ಅಪ್ಪನ ಅನುಗ್ರಹ ದಯಪಂಡ ನಮಕ್ 4 ದಿನದ ಜೀವನಗ ನಮ್ಮ ಆ 4 ದಿನಟ್ಟು ಜೀವನ ನಮ್ಮ ದಾದ ಎಡ್ಡೆ ಕೆಲಸ ಅನ್ಪೋನ ಅವು ಶಾಶ್ವತವಾದ ಒರಿ ಉಂಡು ಕೋಟಿ ಇತ್ತಿನಾಗ ದಲ ಮನ್ಪೇರ ಆಪುಜಿ ದಯಪಂಡ ಕೋಟಿ ಇತ್ತಿನ ಕಾಶಿಗೆ ಬಾಯರ ಆಪುಜಿಗೆ ಅವಕ್ಕೆಲ್ಲ ಒಂದು ಯೋಗ ಭಾಗ್ಯ ಬೋಡು ಆ ಯೋಗ ಭಾಗ್ಯ ನಂಗೆ ದೇವರು ಕೊರೋನ ಹೂ ಕೆಲಸ ಎಲ್ಲ ಮನ್ಪೇರ ಆಪನು ಅಂಚನೆ ರಕ್ತೇಶ್ವರಿ ಬಲಗ ಈ ರಕ್ತೇಶ್ವರ ಬಲಗ ನಮ್ಮ ರಡ್ಡು ಗ್ರಾಮಡ್ ಒಂಜಿ ಪುದರ್ಬೈನ ಬಲಗ ಎಂಚಿನ ಹೂವೇ ಒಂಜಿ ಧಾರ್ಮಿಕ ಕೆಲಸಪ್ಪು ರವಿಯನ್ನೇ ಐಟು ಮುಖ್ಯವಾದ ರವಿಯನ್ನೇ ಅಜಿತನ್ನೇ ಮಾತೇರ್ಲ ಒಟ್ಟಿಗೆ ರಾಮದಾಸರು ಎಂಚಿನ ಒಂಜಿ ಕೊಂಡನಾಡು ಒಂಜಿ ದೈವದ ಕೆಲಸ ಆಪುಂಡು ಅಲ್ಪ ಒಂಜಿ ಫೋನ್ ಮಂತ್ ಪಂಡಾಂಡು ಅಕ್ಲು ಬತ್ತದ ರೆಡಿ ಅಲ್ಪ ಒಂಜಿ ಧಾರ್ಮಿಕ ಆಡು ಎಂಚಿನ ಸಾಮಾಜಿಕ ಕೆಲಸ ಆಡು ಮಾತೆಕ್ಲ ದುಂಬುಂತದ ಮನ್ಪುಣಕ್ಲು ಅಂಚ ಅದು ಇತ್ತು 25 ವರ್ಷ ಆನೆಗೆ ನಲ್ಲ 100 ವರ್ಷ ಒಂದು ಉಪ್ಪಾಡು ದಯಪಂಡ ಸೂರ್ಯಚಂದ್ರ ಉಪ್ಪುನ ಮುಟ್ಟ ಒಂದು ಉಪ್ಪ ನಮ್ಮ ಇನ್ನು ಉಪ್ಪ ಎಲ್ಲ ಉಪ್ಪ 4 ದಿನದ ಜೀವನ ಅಂಚ ಅದು ನಮ್ಮ ಈ 4 ದಿನದ ಜೀವನ ಒಂದು ಧರ್ಮ ನಡಪಗ ಆ ಧರ್ಮ ನಮ್ಮನ್ನು ಕಾಪಾಡು ಎಂಕೊಂಜಿ ಅವಕಾಶ ಅದು ಕೊರ್ನೆಗೆ ಮಾತ ಸಮಿತ ಪದಾಧಿಕಾರ ಒಂದೇ ಸಹ ಒಂದು ಆಪೆ ನಮಗೆ ಮಾತೆಲ್ಲ ಎಡ್ಡ ಪಡ್ಕೊಂಡು ಎನ್ನರಡ್ಡು ಪಾತ್ರ ಅಂತ ಬಾರಿ ಪೊರ್ಲುದ ಸಂದೇಶ ಕೊರಿಯರು 4 ದಿನದ ಬದುಕು ಆ 4 ದಿನದ ಬದುಕಡು ಒಂಜಾತಾಳ ಸಮಾಜ ನೆನಪು ದೀಪನಂಚಿನ ಧಾರ್ಮಿಕ ಕೆಲಸ ಮನ್ಪುಗ ಪಂಡಿನ ಸಂದೇಶ ಕೊರಿನ ಶ್ರೀಯುತ ಉದಯ್ ಕುಮಾರ್ ಶೆಟ್ಟಿ ಮೇರೆಗೂ ಸೊಲ್ಮೆ ಸಂದ ಒಂದು KP ಸುರೇಶ್ ಅರ್ನಂಗೆ ಏಪಗಳ ಸಹಕಾರ ಕೊರ್ಪುನಾರು ಅರ್ನ ಸಹಕಾರ ನಂಗೆ ಏಪಗಳ ಉಪ್ಪಡು ಬಣ್ಣೊಂದು ಇತ್ತೆ ನಮ್ಮೊಟ್ಟಿಗೆ ಮಲ್ಲ ಭಿನ್ನರಾದ ಉಪ್ಪುನಾರು ಕರ್ನಾಟಕ ಕಲಾಶ್ರೀ ಶ್ರೀಮತಿ ರಾಜಶ್ರೀ ಉಳ್ಳಾಲ್ ಅರ್ನ ಅಮ್ಮೇರಿ ಏಪಲ ಈ ಕ್ಷೇತ್ರಕ್ಕೂ ಬರೋದು ಪುನಾರು ಆಂಡ ಇತ್ತೆ ಅರಿಗೊಂತೆ ಪ್ರಾಯ ಪಕ್ಕ ಆರೋಗ್ಯದ ತೊಂದರೆ ಅರ್ನ ಪರವಾದ ಅರ್ನ ಮಗಲು ಉಳ್ಳೇರು ಆರು ಸಂದೇಶ ಕೊರಡು ಬಣ್ಣದಕ್ಕೆ ಏನೊಂದಿಲ್ಲ. ನಾನು ನೃತ್ಯ ಕಲಿಸಬಲ್ಲೆ ಆದರೆ ಮಾತಾಡಿದ್ರೆ ಸ್ವಲ್ಪ ಭಾಷಣದಲ್ಲಿ ಸ್ವಲ್ಪ ಹಿಂದೆ. ನನಗೂ ನಮ್ಮ ಮನೆಯವರಿಗೂ ಮುಖ್ಯವಾಗಿ ಇಲ್ಲಿಯ ಒಂದು ಪರಿಸರಕ್ಕೆ ಬಹಳಷ್ಟು ನಂಟಿದೆ. ಅದು ರವಿಶಂಕರ್ ಅವರ ಮುಖಾಂತರವಾಗಿ. ನಮ್ಮ ತಂದೆಯವರಿಗೆ ಈ ನೇಮ ನೋಡೋದು ಅಂತ ಹೇಳಿದರೆ ಬಹಳ ಇಷ್ಟ. ಪ್ರತಿ ವರ್ಷ ಇಲ್ಲಿ ನೇಮೋತ್ಸವಕ್ಕೆ ಮತ್ತು ನಾಟಕ ನೋಡಲಿಕ್ಕೆ ಬರ್ತಾಯಿದ್ರು. ಎಷ್ಟು ಲೇಟ್ ಆದರೂ ನಾನು ಅವರ ನನಗೂ ಬಹಳ ಅದೇ ಥರ ನನಗೂ ನಾಟಕ ನೋಡುವುದು ಅಥವಾ ಈ ಜಾತ್ರೆಗಳಲ್ಲಿ ಭಾಗವಹಿಸೋದು ನನಗೆ ಬಹಳ ಒಂದು ಸಂತೋಷದ ವಿಷಯ. ಅಪ್ಪನೊಟ್ಟಿಗೆ ನಾನು ಕೂಡ ಬರ್ತಾಯಿದ್ದೆ. ಎಷ್ಟು ಲೇಟ್ ಆದರೂ ನಾವು ನಿಂತು ಮತ್ತು ರವಿಶಂಕರ್ ಮನೆಗೆ ಬಿಡ್ತಾಯಿದ್ರು. ಆದರೆ ಈಗ ಕಾರಣಾಂತರದಿಂದ ಅಪ್ಪನಿಗೆ ಬರಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಅವರಿಗೆ ಹೆಚ್ಚು ಹೊತ್ತು ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಆದರೂ ಹೇಳ್ತಾನೆ ಇರ್ತಾರೆ, ಟಿ ವಿಯಲ್ಲಿ ಯಾವಾಗಲೂ ಈ ಯಕ್ಷಗಾನ ನೋಡುವುದು, ನಾಟಕ ನೋಡುವುದು, ಜಾತ್ರೆಗಳಲ್ಲಿ ನೇಮಗಳನ್ನು ನೋಡುವುದು, ಅವ್ರಿಗೆ ಯಾವಾಗಲೂ ಅದನ್ನೇ ನೋಡ್ತಾ ಇರ್ತಾರೆ. ಹೇಳ್ತಾ ಇರ್ತಾರೆ, ನನಗೆ ಹೋಗಬೇಕಿತ್ತು ಆದರೆ ನನಗೆ ಕೂಡುವುದಿಲ್ಲ ಅಂಥೇಳಿ. ಅವರು ಬರಲಿಕ್ಕೆ ಕಡಿಮೆ ಆದಮೇಲೆ ನನಗೂ ಕೂಡ ಬರೋದು ಸ್ವಲ್ಪ ನಾನು ಹಿಂದೆ ಅದೇ. ನನಗೆ ಅಲ್ಲಿ ಯಾರು ಬರಲಿಕ್ಕೆ ಜೊತೆ ಇಲ್ಲ. ಅದರ ಮೊದಲು ನಾನು ಯಾವಾಗಲೂ ಬರ್ತಾನೆ ಇದ್ದೆ. ಆದರೆ ಇವತ್ತು ನನಗೆ ಬರುವಾಗೆ ಇವರು ರವಿಯವರು ಮಾಡಿದರು. ನಿಜವಾಗಿ ನಾನು ಅವರಿಗೆ ವಂದನೆ ಸಲ್ಲಿಸಬೇಕು. ನನಗೆ ಭಾಳ ಖುಷಿ ಆಯಿತು, ಈ ಮೂಲಕ ಆದರೂ ಇಲ್ಲಿ ಬರಲಿಕ್ಕೆ ಆಯ್ತಲ್ಲ ಅಂತ ಹೇಳಿ. ಇನ್ನು ಇಲ್ಲಿಯ ಒಂದು ಬಳಗದವರ ವಿಷಯ ನಾನು ಮುಖ್ಯವಾಗಿ ಹೇಳಲೇಬೇಕು. ನಾನು ನಿಜವಾಗಿ ಈ ಥರದ್ದೊಂದು ಒಗ್ಗಟ್ಟಿರುವ ಒಂದು ಸಂಸ್ಥೆಯನ್ನು ನಾನು ಎಲ್ಲೂ ಕಾಣಲಿಲ್ಲ. ಇಲ್ಲೇ ಎಲ್ಲರೂ ಇದು ಆರಂಭವಾದಂದಿನಿಂದ ಸಾಧಾರಣ ಇರ್ಬೋದು ಇವತ್ತಿನವರೆಗೆ ಇಲ್ಲಿಯ ಎಲ್ಲ ಯುವಕರು ಒಟ್ಟಾಗಿ ಒಗ್ಗಟ್ಟಿನಿಂದ ಧಾರ್ಮಿಕ ಸಾಂಸ್ಕೃತಿಕ ಯಾವುದೇ ಕಾರ್ಯಕ್ರಮ ಇರಲಿ ಒಳ್ಳೆಯ ರೀತಿಯಲ್ಲಿ ನಡೆಸ್ತಾ ಬರ್ತಾ ಇದ್ದಾರೆ. ಅದೇ ರೀತಿ ಇಲ್ಲಿ ಯಾರಾದರೂ ಅಸೌಖ್ಯ ಆಗಲಿ ನೊಂದವರಿಗೆಲ್ಲ ಸಹಾಯ ಮಾಡ್ತಾ ಇದ್ದಾರೆ. ಇದು ಇಷ್ಟು ವರ್ಷ ನಡೆಸಿಕೊಂಡು ಬರೋದು ಬಹಳ ಕಷ್ಟ. ಯಾಕೆಂದರೆ ನಾನು ಕೂಡ ನಮ್ಮ ನೃತ್ಯ ಕಲಾವಿದರ ಒಂದು ಸಂಸ್ಥೆಯಲ್ಲಿ ಉಪಾಧ್ಯಕ್ಷೆ ಆಗಿದ್ದೇನೆ. ನನಗೆ ಗೊತ್ತು ಅದರದ್ದು, ಅಂದರೆ ಒಬ್ಬೊಬ್ಬರದ್ದು ಅಭಿಪ್ರಾಯ ಒಂದೊಂದು ಥರ ಇರ್ತದೆ. ನಾವು ಹೊಂದಿಸಿಕೊಂಡು ಹೋಗಬೇಕಾಗ್ತದೆ. ಇಲ್ಲಿ ಹಾಗಲ್ಲ, ಎಲ್ಲರೂ ಒಂದೇ ಮನೋಭಾವ ಇರುವವರಿದ್ದಾರೆ. ಇದೇ ರೀತಿ ಮುಂದುವರಿಬೇಕು. ಮುಂದಿನ ಪೀಳಿಗೆ ಕೂಡ ಇವರನ್ನೆಲ್ಲ ನೋಡಿ ಕಲಿಬೇಕು. ಇದನ್ನು ಉಳಿಸುವ ಹಾಗೆ ಪ್ರಯತ್ನ ಮಾಡಬೇಕು. ನಿಮ್ಮಿಂದ ಒಳ್ಳೊಳ್ಳೆ ಕಾರ್ಯ ಆಗಬೇಕು. ಇದು ನಮ್ಮ ಇಲ್ಲಿ ಮಾತ್ರ ಅಲ್ಲ, ಇಡೀ ದೇಶದಾದ್ಯಂತ ಹೆಸರು ಗಳಿಸಬೇಕು. ಅದೇ ರೀತಿ ಇವರಿಂದ ಒಳ್ಳೆಯ ಕಾರ್ಯಕ್ರಮಗಳು, ಅಂದರೆ ಧಾರ್ಮಿಕ ಸಾಮಾಜಿಕ ಹಾಗೂ ಯಾವುದೇ ಎಲ್ಲರಿಗೂ ಸಹಾಯ ಮಾಡುವಂತಹ ಒಳ್ಳೆಯ ಕಾರ್ಯಕ್ರಮಗಳು ಈ ಒಂದು ಬಳಗದಿಂದ ನಡೆಸಲಿಕ್ಕೆ ಆ ದೇವರು ಇವರಿಗೆ ಶಕ್ತಿ ಕೊಡ್ತಾರೆ. ಯಾಕೆಂತ ಹೇಳಿದ್ರೆ ಇಷ್ಟು ಸಮಯ ಇಷ್ಟೊಂದು ಇಲ್ಲಿ ಬೆಳವಣಿಗೆ ಆಗಿದೆ. ನಾನು ಆಗ ಬರುವಾಗ ನೋಡಿದ್ದೆ, ಈಗ ತುಂಬ ಬೆಳವಣಿಗೆ ಆಗಿದೆ. ಇದೆಲ್ಲ ಕಾರಣ ಇಲ್ಲಿಯ ಯುವಕರು ಇಟ್ಟಂತಹ ದೇವಿಯ ಮೇಲೆ ಇಟ್ಟಂತಹ ಒಂದು ದೈವಭಕ್ತಿ ಹಾಗೂ ಒಗ್ಗಟ್ಟು. ಮುಂದೆ ಕೂಡ ಇದೇ ರೀತಿ ಒಳ್ಳೆಯ ರೀತಿಯಲ್ಲಿ ಈ ಕೆಲಸಗಳನ್ನು ಮಾಡುವಂತಹ ಶಕ್ತಿ ಆ ಶ್ರೀದೇವರವರಿಗೆ ಕೊಡಲಿ ಅಂತ
ದೇವರ ಹತ್ರ ಬೇಡುತ್ತಾ ಮತ್ತೊಮ್ಮೆ ನನಗೊಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟದ್ದಕ್ಕಾಗಿ ವಂದಿಸುತ್ತಾ ವಿರಮಿಸ್ತಾ ಇದ್ದೇನೆ. ನಮಸ್ಕಾರ. ಖಂಡಿತವಾಗಿಯೂ ಇಲ್ಲಿಯ ಒಗ್ಗಟ್ಟು ಅದನ್ನು ಶ್ಲಾಘಿಸುವಂತಹದ್ದೇ. ಆ ರಕ್ತೇಶ್ವರಿ ತಾಯಿಯ ಅನುಗ್ರಹದಿಂದ ನಿತ್ಯ ನಿರಂತರ ಕ್ಷೇತ್ರ ಅಭಿವೃದ್ಧಿ ಆಗ್ತಾ ಇದೆ. ಅದಕ್ಕೆ ಸ್ವತಃ ಸಾಕ್ಷಿಯಾಗಿ ಕಂಡಂತಹ ಶ್ರೀಮತಿ ರಾಜಶ್ರೀ ಉಳ್ಳಾಲ್, ಕರ್ನಾಟಕ ಕಲಾಶ್ರೀ ರಾಜಶ್ರೀ ಉಳ್ಳಾಲ್ ಅವರು ಒಳ್ಳೆಯ ಮಾತುಗಳನ್ನು ಆಡಿದ್ದಾರೆ. ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ, ಮುಖ್ಯ ಅತಿಥಿಯಾಗಿ ನಮ್ಮ ಮುಂದಿರುವಂತಹ ಉದ್ಯಮಿ ಹಾಗೂ ಒಳ್ಳೆಯ ಮಾತುಗಾರ, ಒಳ್ಳೆಯ ನಿರ್ವಾಹಕ, ನಿರೂಪಣೆ, ಅದು ಕ್ರಿಕೆಟ್ ಇರಲಿ, ಕಾರ್ಯಕ್ರಮ ನಿರ್ವಹಣೆ ಇರಲಿ, ನಿರಂತರವಾಗಿ ವಾಗ್ಸರಿಯನ್ನು ಹರಿಸುವಂತಹ ಶ್ರೀಯುತ ಪ್ರಶಾಂತ್ ಗಟ್ಟಿ ಅವರೀಗ ಸಂದೇಶದ ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಸೋಮೇಶ್ವರದ ಸೋಮನಾಥಗೆ ಮನಸಾರೆ ವಂದಿಸೊಂದು, ಕ್ಷೇತ್ರದ ಅಪ್ಪೆ ರಕ್ತೇಶ್ವರಿಗೆ ಸುದಿತೊಂದು, ಅಂಚನೆ ಯಾನು ನಂಬಿನಂಚಿನ ದೈವ ಶ್ರೀ ಮಲಯಾಳ ಚಾಮುಂಡಿ ಅಪ್ಪೆಗೆ ತರತಗ್ಗದ ಕೈ ಮುಗಿಯೊಂದು. ಬಂದುಲೆ ನಮ್ಮ ರಕ್ತೇಶ್ವರಿ ಬಳಗ ಸೋಮೇಶ್ವರ ಶಾರ್ಟ್ ಫಾರ್ಮ್ಡು ನಮಕ್ ಪೂರ ನೆನಪು ಪುನಿ RBS ಪಂಡಿದೆ ಆಯ್ತಾ. 25ನೇ ವರ್ಷದ ಪುಟ್ಟು ಪರ್ಬದ ಎಡ್ಡೆ ಕಾರ್ಯಕ್ರಮದ ಬಯ್ಯದ ಪೊರ್ತುಡು ನಮ್ಮ ಮಾತವುಲ್ಲ ವೇದಿಕೆಡಿತ್ತಿನ ಮಾತ ಗಣ್ಯರೆಗ್ಲ ಅಂಚನೆ ವೇದಿಕೆದ ಎದುರಿತ್ತಿನ ಭಕ್ತಾಭಿಮಾನಿಲೆಗ್ಲ ತುಂಬು ಹೃದಯದ ಸ್ವಾಗತನೆ ಮಂತೊಂದು. ನಮ್ಮ ಈ ಎಡ್ಡೆ ಕಾರ್ಯಕ್ರಮಡುಲ್ಲ ಬಹುಶಃ ಒಂಜಿ ಸಂಸ್ಥೆ 25 ವರ್ಷ ನಡಪುನಿ ಅತನ 25 ವರ್ಷ ಆಯ್ತಾ ಪುದರ್ ಚಾಲ್ತಿಡು ಉಪ್ಪುನಿ ಪಂಡ ಆತ ಸುಲಭದ ಕೆಲಸವು ಖಂಡಿತ ಆತು. 25 ವರ್ಷದ ದುಂಬು ಸಾಧಾರಣ ಇತ್ತೆ 5 ವರ್ಷ ಐನಕ್ಲು 25 ವರ್ಷ ದುಂಬು ಅಕಲ್ನ 25 ವರ್ಷ ಉಪ್ಪುನಾಗ ಸುರುಮಂತಿನ ಕ್ಲಬ್ ಅತ್ತಂಡ RBS ರಕ್ತೇಶ್ವರಿ ಸಂಸ್ಥೆ ಇನ್ನೊಂಜಿ ಬೃಹತ್ ಸಂಸ್ಥೆ ಅದು ಮೂಲ ಉಂಡು. ಕಾರಣ ಒಂಜಿ ದಿನತ ಆರ್ಕೆಸ್ಟ್ರಾ ಮನ್ಪೇರು ಅತ್ತನ ಒಂಜಿ ದಿನತ ನಾಟಕ ಮನ್ಪೇರು ಅತ್ತು ಒಂಜಿ ದಿನತ ನೇಮ ಮನ್ಪೇರು ಪನ್ಪುನ ಉದ್ದೇಶ ಅತ್ತು ಅಕ್ಲು ಮಂತ್ ದಿನ ಸಾಮಾಜಿಕ ದಾದ ಸೇವೆ ಉಂಡ. ಆ ಸೇವೆ ಅಕ್ಲೇನೆ ಟಾಪರ್ ಪಂಡ ಮಿತ್ ಕೊನ ತೂಂತದಂಡು. ಸುಮಾರು 10 ವರ್ಷ 12 ವರ್ಷದ ದುಂಬು ಒಂಜಿ ಎಲ್ಲಿಯ ಘಟನೆ ಅದು ಈ ಕ್ಷೇತ್ರಡ್ ಎಂಕಲನೇ ಒಟ್ಟಿಗೆತ್ತಿನ ಹುಡುಗೆ ರವಿಶಂಕರ್ನ ಒಟ್ಟಿಗೆತ್ತಿನ ಹುಡುಗೆ ಕುಟ್ಟೆ ಆನ ಫುಲ್ಲು ಫುದರ್ ಎಂಕಿತ್ತಲ ಬಹುಶಃ ನೆನಪಿಜ್ಜಿ ಕುಟ್ಟೆ ಅವನೇ ಪನ್ಪುನಿ ಕಿಶೋರ್ ಒಂಜಿ ಆಕಸ್ಮಿಕ ಮರಣ ಆಪುಂಡು. ಆ ಟೈಮ್ಡ್ ರವಿಶಂಕರ್ ಪಲ್ನಕನೆ ಮೂಲು ಮಲ್ಲ ಕಾಸದ ಅತ್ತಂಡ ಮಲ್ಲ ಬೇಲೆದ ಜವನೇರು ಏರ್ಲ ಇಜ್ಜಿಂಡಲ ಆ ಇಲ್ಲದೊಟ್ಟಿಗೆ ಎಂಕುಲು ಉಪ್ಪುವ ಆ ಇಲ್ಲ ಗೊಂಜಿ ಆ ಟೈಮ್ಡ್ ಇಲ್ಲಿ ಕಟ್ಟದು ಕೊರ್ತಿನ ಸೋಮೇಶ್ವರ ಗ್ರಾಮದ ಏಕೈಕ ಸಂಸ್ಥೆ ಪಂಡ ಅವು RBS ಅಪ್ಪಗ ಮಸ್ತ್ ಜನ ಹೆಲ್ಪ್ ಮಂತದೇರೆ ಎಂಕುಲ ಹೆಲ್ಪ್ ಮಂತ ಆ ಮನ್ಪಿನ ವಿಷಯ ಆಯ್ತು ನಮ್ಮ ಹೆಲ್ಪ್ ಮಂತದನತ್ತೆ ಆಂಡ್ ಆಯ್ತಾ ಮುಂದಾಳುವತ್ತದೆ ತಂದು ಎಂಕಲ್ದ ದಾಲ ಇಜ್ಜಿಂದಲ್ಲ ಸಮಾಜಡ್ ಎಂಕಲ್ನ ಒಟ್ಟಿಗೆ ಎಂಕಲ್ನ ಇತ್ತಿನ ಗೊಂಜಿ ಇಲ್ಲನ ಕಟ್ಟದು ಕೊರ್ಪೆ ಪನ್ಪಂಚಿನ ಧೈರ್ಯ ಇನಿ ಅಕ್ಲೇನು ಈ ಸ್ಥಿತಿಗೆ ಕೊಂಪದು ಅಂತದಂಡು ಐಕ್ಯಾನ್ ಬೊಕ್ಕೊರ ನಿಕ್ಲೆಗೆ ಎನ್ನ ಪರವಾದ ಅಭಿನಂದನೆ ಸಲ್ಲಿಸವೆ. ಬಂದುಲೆ ಐತ ಒಟ್ಟಿಗೆ ನಿಖಲು ಮನ್ಪುನಂಚಿನ ಈ ನೇಮ ಅದು ಪಡೆ ಪೂರ ಕಾರ್ಯಕ್ರಮಲಾದ ಪಡೆ ನೇಕೆ ಸರ್ವೇರ್ಲ ಸಹಕಾರ ಮಂತೊಂದು ಪೇರು ಆಂಡ್ ಅವೇನು ದುಂಬು ಪೊಪ್ಪುನಂಚಿನ ಒಂಜಿ ಟೀಮ್ ಅದು RBS ಇತ್ತಿ ಮೂಡ್ದು ಬೈದಂಡಿ. ಬಹುಶಃ ದುಂಬು ದಿಂಚಲ ಹಿಂದೂ ಧರ್ಮಗೆ ಮನ್ಪುನಂಚಿನ ಕೆಲಸಲನ್ನೇ RBS ಅಕಲ್ನ ಪರಿಸರ ಮಂತೊಂದು ಹಿಂದೂ ಧರ್ಮ ಒರಿಯೋಡು ಪನ್ಪುನ ಒಂಜೇ ಉದ್ದೇಶ ಮಸ್ತ್ ಕಾರ್ಯಕ್ರಮ ಭಜನೆ ಅವಡೆ ನೇಮ ಅವಡೆ ಪೂರಲ ಮಂತೊಂದುಲ್ಲರೆ ಅಕ್ಲೆಗೆ ಬೊಕ್ಕರ ಧನ್ಯವಾದ ಪನೊಂದು. ಇನಿ ಈ ಕ್ಲಬ್ 25 ವರ್ಷಗೆ ಮುಟ್ಟುದುಂಡು. ಬಹುಶಃ ನೇತ ಜವನೇರನ್ನು ತೂನಾಗ ನನೊಂಜಿ 25 ವರ್ಷಗೆ ಎನ್ನ ಲೆಕ್ಕಡೆ ಕೊರತೆ ಇಜ್ಜಿಂದಿ ಯಾನು ಎನ್ನುವೆ ದಯಪಂಡ ಸಾಧಾರಣ 10 ವರ್ಷದ ಎಲ್ಲೆಲ್ಲ ಜವನೇರು ಮೂಲು ಕೆಲಸ ಮಂದೊಂದು ಪೇರು ಅಕ್ಕಲು ನನ್ನ 25 ವರ್ಷ ಮನ್ಪೇರು ಪನ್ಪುನ ಖಂಡಿತವಾದಲ ಧೈರ್ಯ ಉಂಡು ಅಂಚ ಅದು ಪುನಗ ನನದ 25 ವರ್ಷ ಪಂಡ 50 ವರ್ಷ ಮುಟ್ಟ ಈ ಸಂಸ್ಥೆ ಇಂಚನೆ ನಡ ತಂದು ಉಪ್ಪುಂಡು 5 ಬೊಕ್ಕ ಬರ್ಪಿನ ಜೋಕ್ಲೆಗೆ ನಮ್ಮ ದಾದ ಕಲ್ಪವಡು ಪಂಡ ಈ ಸಂಸ್ಥೆನ ಎಂಚ ಕೊನೊಪುನಿ ಪನ್ಪುನ ಉದ್ದೇಶ ತಿರುಪವಡು. ಈ ಸಂಸ್ಥೆದ ಮೂಲ ಉದ್ದೇಶ ಎಂಚಿನೊಂಡು ಅವೇನು ನಮ್ಮ ಜೋಕ್ಲೆಗೆ ಕಲ್ಪವೊಂದು ಪಂಡ ಖಂಡಿತವಾದಲ ಸಂಸ್ಥೆಲ ಮುಂದುವರಿಯುಂಡು ನಮ್ಮ ಧರ್ಮಲ ಮುಂದುವರಿಯುಂಡು ಮಾತಲ ಮುಂದುವರಿಯುಂಡು. ಇನೀತ ದಿನ ಮೂಲು ಹೈಯೆಸ್ಟ್ ಪೊಂಜೋನಕುಲೇರೆ ನಿಕ್ಲೆಗೆ ಮಹತ್ವರವಾಯಿನ ಕೆಲಸ ಉಂಡು ದಾದ ಪಂಡ ನಿಖಿಲ್ನ ಜೋಕ್ಲೇನು ನಿಖುಲು ಜಾತ್ರೆ ದಡೆನ ನೇಮ ದಡೆನ ಭಜನೆ ದಡೆನ ಪೋನಾಗ ದಯದೀದು ದೆತೊಂದು ಬೋಲೆ ಜೋಕುಲು ಪಂಡಿನೇನು ಕಲ್ಪುಜೇರಿಗೆ
ಅವ ಖಂಡಿತವಾದ ಎಂಕಲರಡ್ಡು ಜೋಕುಲು ಲೇರು ಅಕ್ಲು ಪಂಡಿನ ಕಲ್ಪನೇಜರು ಬಟ್ ನಮ್ಮ ಎಂಚಿನ ಮಂತ ಅವೇನು ತೂದು 100% ಕಲ್ಪೇರು ನಿಕಲು ಭಜನೆ ಕಲ್ಪನಡೆಲೆ ತಂದು ಬೇಡ ಖಂಡಿತವಾದ್ಲ ಅಕ್ಲು 4 ಅಕ್ಷರ ಭಜನೆ ಪನ್ಪೇರಿ ನಿಕಲು ನೇಮದಡೆಲೆ ತಂದು ಬೇಡ ಖಂಡಿತವಾದ್ಲ ಆ ನೇಮದ ಒಟ್ಟಿಗೆ ನೆತೊಂದು ಪೋಪಿನೊಟ್ಟಿಗೆ ಆ ನೇಮದ ಎಂಚಿನಾಡ್ಲ ಒಂಜಿ ಜೋಕುಲು ಕ್ವಶ್ಚನ್ ಕೇನ್ವೇರು ಅಯ್ನ ಖಂಡಿತವಾದ್ಲ ಪಲ್ಲೆ ಎಲ್ಲೆ ಪನ್ಪೆ ಇನಿ ಪನ್ಪೆ ಬೊಕ್ಕ ಪನ್ಪೆ ಪನ್ಪುನ ತಾರತಮ್ಯನ ಮನ್ಪೆರ ಪೋಚಿ ಅತನ ಲೇಸಿನೆಸ್ ಮನ್ಪತೆ ಅವೇನು ಖಂಡಿತವಾದ್ಲ ಮನ್ಪೆರ ಪೋಚಿ ನೇಮ ಮಸ್ತ್ ವಿಧಾನ ನೇಮ ಪನ್ಪುನ ವಿಷಯನೇ ಒಪ್ಪುನಿ ನಿಯಮಡ್ ಆಪಿನೇ ನೇಮ ಆ ನಿಯಮನ ನಮ್ಮ ಜೋಕುಲ್ನ ಲೈಫ್ಡ್ ಕಲ್ಪ ಒಂದು ಬತ್ತನ ಖಂಡಿತವಾದ ಜೋಕುಲು ಭವಿಷ್ಯಡ್ ಒಂಜಿ ಸೊತ್ತು ಆಪೇರಿ ಇಜ್ಜಿಂಡ ಆಪತ್ತು ಆಪೇರಿ ಜೋಕ್ಲಿಗೆ ಹೆಚ್ಚಾದ ಮೊಬೈಲ್ದ ಚಟನ್ ಮನ್ಪ ವಚ್ಚಿ ಬೈಯಾಗ ಇಂಚಿನ ಎಲ್ಲಿಯ ಗ್ರೌಂಡ್ ಇತ್ತನಲ್ಲ ಒಂಜಿ ಗೊಬ್ಬರ ಬುಡ್ಲೆ ಅಕ್ಲ ಮಿತ್ತು ಕಲ್ಪುನ ಪನ್ಪುನ ಹೆಚ್ಚ ಲೋಡುನೊಂಜಿ ಬಿಲ್ಕುಲು ಪಾಡೋಚಿ ಇತ್ತದ ಪರಿಸ್ಥಿತಿ ಎಂಚ ಉಂಡು ಪಂಡ ನಮ್ಮ 1ನೇ ಕ್ಲಾಸ್ಗ 2ನೇ ಕ್ಲಾಸ್ಗ ಅತ್ತಂಡ ಬಾಲವಾಡಿ ಸ್ಕೂಲ್ ಪ್ಲೇ ಸ್ಕೂಲ್ ಪನ್ಪನ ಐಕ್ ಸೇರನಾಗ 50,000 30,000 ಕಟ್ಟದು ಸೇರವ ಐಟೆಲ್ಲ ಕಾಂಪಿಟೇಷನ್ ಮನ್ಪುವ ಆಮೇತಿಲ್ಲದೆ 30,000 ಸೇರಂಡ ಎನ್ನ ಜೋಕುಲು 50,000 ಸೇರೋಡು ಪನ್ಪುನ ಉದ್ದೇಶದಿ ಒಂದು ನಮ್ಮ ಪೋಪ ಅಪಗನೆ ನಮ್ಮ ಜೋಕುಲೆ ಲೆಕ್ಕ ಪನ್ಪ ಮಗ ನಿನ್ನ ಖರ್ಚಿಗೆ ಆತನ ಮಗಲೇ ನಿನ್ನ ಸ್ಕೂಲ್ ಫೀಸ್ ಈತ ಆತಂಡು ಈ ಇಂಚಿನ ಬೇಲೆನೆ ಮನ್ಪೋಡು ಈ ಇಂಜಿನಿಯರೇ ಆವಡು ಈ ಡಾಕ್ಟ್ರೇ ಆವಡು ಅಂಚಿನ ಉದ್ದೇಶನ ದಿವಚಿ ಇನ್ನಿತ ದಿನ ಓವೇ ಒಂಜಿ ಎಡ್ಡೆ ಉದ್ದೇಶ ಪಂಡ ಒಂಜಿ ತಬಲೆ ವಾದಕ್ಕೆ ಅದು ಪಡ ಆತ ನಾಟ್ಯಶ್ರೀದಾರ ಆರು ಪಂಡರೆ ಅಕುಲೇ ಒಂಜಿ ರಾಜ ಪ್ರಶಸ್ತಿನ ಪಡೊಂದರ ಪಂದಂಡ ಅವುಲ ಒಂಜಿ ಕಲೆ ಪ್ರತಿ ಓರಿಯಾಗ್ಲ ಅಕ್ಲನ ಕಲೆನು ಆತನ ಅಕ್ಲನ ಎಂಚಿನ ಉಂಡು ಅವೇನು ಬೆಲೆಪುನ ಒಂಚಿನ ಮಾರ್ಗದರ್ಶನನೇ ನಿಕುಲು ಮನ್ಪುಲೆ ಬೊಕ್ಕ ಆ್ಯಸ್ ಯೂಶ್ವಲ್ ಜೋಕ್ಲೇನೆ ಅಕಲ್ನ ರೀತಿಡು ಬುಲೆಪೆರ ಬುಡ್ಲಿ ಆ ಎಂಚಿನಲ್ಲ ಆವಡು ಕೊನೆಗೆ ಒಂಜಿ ದಿನ ಕಡೆಗೆ ಒಂಜಿ ದಿನ ಎಡ್ಡೆ ಭಾರತದ ಪ್ರಜೆ ಆದುಪ್ಪಡು ನಮ್ಮ ಜೋಕ್ಲಿಗೆ ಏತ್ ಫ್ರೆಷರ್ ಪಾಡೋಣ ಲೋಡ್ ಪಾಡೋಣ ಅತ್ತಂಡ ಅಕಲ್ನ ಫೀಸ್ ಕೊರ್ಪನ ಎಲ್ಲಿ ಒಪ್ಪನಾಗ ಜೋಕ್ಲೇನೆ ನಮ್ಮ ಪ್ಲೇ ಸ್ಕೂಲ್ಡ್ ಪೋದು ಕುಲ್ಲದ ನಮ್ಮ ಬೇಲೆಗೆ ಪೋಂಡ ಮಲ್ಲನಗ ಅಕಲು ನಮ್ಮನೆ ಅನಾಥಾಶ್ರಮ ಎಡ್ಡೆ ಅನಾಥಾಶ್ರಮ ಅಕಲ ಲೆವೆಲ್ದ ಅನಾಥಾಶ್ರಮ ಕುಲ್ಲವೇರಿ ಫೋನ್ ಮಂತೇರಿ ಇಜ್ಜಿಂಡ ಇಜ್ಜಿ ಆ ರೀತಿ ಬರ್ಪುಂಡು ಅವು ಹಿಂದೂ ಧರ್ಮಡೆ ಮಾತ್ರ ದಾಯೆ ಪನ್ಪುನ ಆಲೋಚನೆ ಮಂತೊಂದು ಪೋಂಡ ಬಾಕಿದ ಧರ್ಮಲುಂಡ ಅಕ್ಲೆಗೆ ಕಮ್ಮಿಡ್ ಪಂಡಲ 4 ಜೋಕುಲು ಪೇರಿ ಓವಾಂಡ್ಲ ಜೋಕ್ಲೆ ನಿಕ್ಲೇನು ಅಕ್ಲು ಪ್ಲೇ ಸ್ಕೂಲ್ಗೂ ಪಾರ್ದಿನ ನಮ್ಮ ತೂಪುಜ ಅಂಚಾದೆ ಅಕಲ್ನ ಜೋ ಏಜ್ ಬರ್ಪುಂಡ ಅಪಗ ಅಪ್ಪೆಮ್ಮನ ಒಟ್ಟಿಗೆನೆ ಆಲ್ಮೋಸ್ಟ್ ಉಪ್ಪೇರಿ ಐಕಾದು ನಮ್ಮ ಜೋಕ್ಲೇನು ನಮ್ಮ ಈ ಪರಿಸರಗ ಅತ್ತಂಡ ಈ ಸಮಾಜಗೆ ಕೊರ್ಪುನ ಎಡ್ಡೆ ವಿಷಯ ಪಂಡ ಒಂಜಿ ಎಡ್ಡೆ ಜೋಕುಲು ಬೊಕೊಂಜಿ ಧರ್ಮಡ್ ನಡಪುನ ಧರ್ಮಡ್ ನಿಕುಲು ಏಪ ಮುಟ್ಟ ನಡತರ ಆನಿ ಖಂಡಿತವಾದ್ಲ ನಿಕಲೇನೆ ಧರ್ಮ ರಕ್ಷಣೆ ಮನ್ಪುಂಡು ಧರ್ಮಗ್ ಏಪ ನಮ್ಮ ಕೊರತೆನು ಕೊಂತನ ಅತ್ತನ ನಮ್ಮ ಧರ್ಮನ ಕೆಡ್ತಾಯನ ಅತ್ತನ ನಮ್ಮ ಧರ್ಮನ ಹಾಳು ಮನ್ಪುನ ರೀತಿ ನಡತನ ಅತ್ತಂಡ ಅನಾಚಾರ ಅತ್ಯಾಚಾರ ಅಂಚಿನ ರೀತಿ ನಡಪುನೇನು ತುಯ್ಯಂಡ ಅವು ಖಂಡಿತವಾದ್ಲ ನಮ್ಮನ್ನು ಎಡ್ಡೆ ಮನ್ಪುಜಿ ಬಹುಶಃ 25 ವರ್ಷದ ದುಂಬು ಈ ದೇವಸ್ಥಾನ ಆನಾಗ ಮುಲ್ಪದ ಪರಿಸ್ಥಿತಿಲ ಎಂಚೆ ಇತ್ತಂಡು ಬಂಡ ಮಲ್ಲ ಪರಿಸ್ಥಿತಿ ಅತ್ತಂಡ ಮಲ್ಲ ರೀತಿದ ಏರ್ಲ ಇಜ್ಜಾಂಡು ಇನಿ ಅಪ್ಪೇನು ನಂಬಿ ಬೊಕ್ಕ ಅಕಲ ಪರಿಸ್ಥಿತಿ ಎಂಚೆ ಉಂಡು ಪಂದಂಡ ಸಾಧಾರಣವಾಯಿನ ದೇವಸ್ಥಾನದ ನಿರ್ವಹಣೆ ಅತ್ತನ ಕುಡೊಂಜಿ ದೇವಸ್ಥಾನಗೆ ದಾದ ನಮ್ಮ ಡೊನೇಷನ್ ಅತ್ತಂಡ ಎಂಚಿನ ಪನ್ಪ ಐನು ಕೊರ್ಪುನಂಚಿನ ಸ್ಥಿತಿಗೆ ದೇವೇರ ಕೊನೈದೇರ ಪಂಡ ಅವು ನಂಬುದನ ಧರ್ಮ ಮಾತ್ರೆ ಅಂಚಾದ ಉಪ್ಪನಾಗ ಬಂದುಲೆ ನಿಕ್ಲೆ ನಾನು ಹೆಚ್ಚ ಪಾತೆರ್ರೆ ಪೂಪುಜಿ ಬಹುಶಃ ಜೋಕುಲ್ಲ ಕಾತೊಂದುಲ್ಲೆರ ತೋಜೋಡು ನೆಕ್ಸ್ಟ್ ನಾಟಕಗೆ ಬರ್ಪಿನಕ್ಲ ಸಂಖ್ಯೆ ಜಾಸ್ತಿ ಆವೊಂದೇ ಉಂಡು ನನ್ನ ಹೆಚ್ಚ ಪಾತೆರ್ನೆದ್ದೆ ಆ ನಾಟಕನ ಪೂರ ತೂಪುನಂಚಿನ ಮೂಡುಡ್ಲ ನಿಕುಲುಲ್ಲರೆ ಭವಿಷ್ಯದ ದಿನಕ್ಲೆಡೆ ಒಂಜಿ ಎಡ್ಡೆ ಹಿಂದೂ ಸಮಾಜದ ನಿರ್ಮಾಣ ಆವಡಿ ಆ ಹಿಂದೂ ಸಮಾಜಗೆ ನಿರ್ಮಾಣಗೆ ನಮ್ಮ ಕೊಡುಗೆ ಒಪ್ಪಡಿ ನಮ್ಮ ಜೋಕುಲು ನಮ್ಮೊಟ್ಟಿಗೆ ಒಪ್ಪಡಿ ನಾಟ್ ರೀಚೇಬಲ್ ಆಪಿನಂಚಿನ ಪರಿಸ್ಥಿತಿನ ಕೊನ వచ్చి ಬೊಕ್ಕ ನಮ್ಮ ಎಂಚಿನ ಮಂತಂಡಲ ಅತ್ತು ಎಂಚಿನ ಆಂಡಲ ಆ ಜೋಕುಲು ಪಿರ ನಮಕ್ ಬರ್ಪುನ ಇತ್ತದ ಪರಿಸ್ಥಿತಿ ಭಾರಿ ಭಂಗ ಅಂಚಾದುಪ್ಪನಾಗ ಎಲ್ಲಿಯ ಜೋಕ್ಲೆಗ್ ಸ್ಟ್ರಿಕ್ಟ್ಲಿ ಆದು ಮಲ್ಲ ಜೋಕ್ಲೆಗ್ ಫ್ರೆಂಡ್ಲಿ ಆದು 5 ಬೊಕ್ಕದ ಜೋಕ್ಲೆಗ್ ನಮ್ಮೊಟ್ಟಿಗೇನೆ ಉಂತೊಂದು ಪೋಪಿಲಕ ತೂಪಾದು ನಮ್ಮ ಜೋಕ್ಲೇನು ಮಡಪ್ತೊಂದು ಪೋಯಿ ನಡಪ ಒಂದು ಪೋಯಿ ಸಮಾಜಗೆ ನಮ್ಮದು ಕೊರ್ಪುನ ರಡ್ಡೆ ವಿಷಯ ಪಂಡ ಒಂಜಿ ಧರ್ಮನ ಒರಿಪವನ ಒಂಜಿ ಆ ಧರ್ಮನ ಒರಿಪಾಯರಂಚಿನ ಎಡ್ಡೆ ಜೋಕ್ಲೆನು ನಿರ್ಮಾಣ ಮಂತದು ಕೊರ್ಪುನ
ಕಾಸು ಆಸ್ತಿ ಎಂಚಿನ ಮಂತನಲ್ಲ ಅವು 100% ನಮ್ಮೊಟ್ಟಿಗೆ ಬರ್ಪುಜಿ. ಎಷ್ಟೇ ಕಾಸುದ ಸೈತನಲ್ಲ ಆಯನ ಪುನಃ ಬೋಪಿನಿ ಸ್ಮಶಾನೆಗೆ ಹೊರತು ಬ್ಯಾಂಕ್ಗೆ ATM ಗತ್ತೆ ಎಂಡ ಮಸ್ತ್ ಕಾಸುಂಡು ಆಯ್ನ ದೆತ್ತದು ಬರ್ಪೆ ಪನ್ಪುನ ವ್ಯವಸ್ಥೆನೇ ತಿಕ್ಕುಜಿ. ಅಂಚಾದು ಪುನಗ ಕಾಸು ಬೊರ್ಚಾ ಬಂಡ ಬೋಡು ಆ ಕಾಸುದನೇ ಪಿರೋಡೆ ಪೋಚಿ ಪುದರ್ ಮನ್ಪುನ ಯಾನೆ ಎಲ್ಲೆಡೆ ಸುರುಮದ ಕಂಪನಿ ನೀ ಸಾಧಾರಣ 200-300 ಜನಕ್ಕೆ ಬೇಲೆ ಕೊರ್ಪುನಂಚಿನ ಕಂಪನಿ ಆದಿತ್ತಂಡ ಯಾನ ಎನ್ನ ಬೇಲೆದಕ್ಲೆಗೆ ಪೂರರೆಗ್ಲ ಪನ್ಪುನ ಎಂಜಿನ ಪಂಡ ನಿಕಲು ಕಾಸುದ ಪಿರ ಒಂಜಿ ಪೋಚಿ ನಿಕಲು ಪುದರ್ ಕೊನಲೆ ಪುದರ್ ಮನ್ಪುಲೆ ಕಾಸು ನಿಕ್ಲೇನ ನಾಡೊಂದು ಬರ್ಪುಂಡು ಈ ವಿಷಯನ ನಿಕ್ಲೆಗ್ಲ ಪನೊಂದು ಇತ್ತ ಮೆಕಲು ಪಂಡೇರು ದಾನಿ ಅವು ನಿಜವಾದ ಪೊಕ್ಕಡೆ ನಮ್ಮ ಸಮಾಜದ ಏತೋ ಪಡೆ ಒಂದ ಆಯ್ತ ಋಣನ ಮಾತ್ರ ಸಂದವ ಬೊಕ್ಕ ನಮ್ಮೆದ್ದು ಪಂಡದು ಕೊರ್ಪಿನ ದಾಲೇಜಿ ನಮ್ಮ ಒಂಜಿ ರೀತಿಡ್ ಸಮಾಜದ್ದು ಪಡೆವ ಆ ಬೇಲೆನ ಅವ್ವ ಅಂದುವ ಪನ್ಪುನ ರೀತಿಡ್ ಸಮಾಜದ್ದು ಪಡೊಂದಿತ್ತೇನೆ ನಮ್ಮ ಸಮಾಜಗೆ ಆಯ್ತು ಒಂತ ಅಂಶನ ಮಾತ್ರ ಕೊರ್ಪ ಅವು ಸಮಾಜ ಎಡ್ಡೆವಾಡಿ RBS ಅಂಚಿನ ಸಂಸ್ಥೆಯಲ್ಲಿ ನನಾದು ಪುಟ್ಟದು ಬರಡಿ ನನಾತ್ ಈ ಸಮಾಜಗೆ ಎಡ್ಡೆಡ್ಡೆ ಕೆಲಸನ ಮನ್ಪುನಂಚಿನ ಶಕ್ತಿನ ಅಕಲು ನಂಬಿನ ಅಪ್ಪೆ ರಕ್ತಿವೇಶರಿ ಅಕ್ಲೆಗೆ ಕೊರಡು ಪನೊಂದು ಎನ್ನ ರಡ್ಡು ಪಾತೆರನ್ನು ಇಡೆಗೆ ಪೂರ್ಣ ವಿರಾಮ ಮನ್ಪೆ. ಜೈ ಹಿಂದ್, ಜೈ ಕರ್ನಾಟಕ. ಪಾಳ್ಯ ಪನ್ಪಿನಂಚಿನ ಒಂಜಿ ಪೊರ್ಲದ ಪಾತೆರ ಬಂಡರು ಶ್ರೀಯುತ ಪ್ರಶಾಂತ್ ಗಟ್ಟಿ ಅರಿಗೂ ಸೊಲ್ಮೆ ಸಂದ ಒಂದು ಈತೆ 4 ಜನ ಹಿರಿಯ ಸಾಧಕರಿಗೆ ಗೌರವಾರ್ಪಣೆ ಕಾರ್ಯಕರ್ತ ಬಂಧುಳು 4 ಆಸನದ ವ್ಯವಸ್ಥೆ ಮನ್ಪಡು. ಶ್ರೀಯುತ ಸುಂದರ್ ಶೆಟ್ಟಿಗಾರ್ ಸಮಾಜ ಸೇವಕರು, ಶ್ರೀಯುತ ಚೆನ್ನಪ್ಪ ಮಾಡೂರು ಸಾಮಾಜಿಕ ಕಾರ್ಯಕರ್ತರು, ಶ್ರೀಯುತ ರಮೇಶ್ ಚೆಂಬುಗುಡ್ಡೆ ಹಿರಿಯ ಭಜನಾ ಸಾಧಕರು, ಶ್ರೀಮತಿ ಸುಧಾ ಲೋಕೇಶ್ ಆಶಾ ಕಾರ್ಯಕರ್ತೆ ಸೋಮೇಶ್ವರ 4 ಜನನು ಗೌರವಾರ್ಪಣೆ ಮಾಡ್ಪುಣಂಚಿನ ಕಾರ್ಯಕ್ರಮ. ಈ 4 ಜನದ ಬಗೆಟ್ಲ ಶ್ರೀಯುತ ರವಿಶಂಕರ್ ಅವರು ವಿವರ ಕೊರಿಯೋರೆಲ್ಲರು 4 ಜನ ಅತ್ಯಂತ ಗೌರವಡು ವೇದಿಕೆಗೆ ಆಹ್ವಾನ ಬಂದೊಂದುಲ್ಲ. ರಕ್ತೇಶ್ವರಿ ಬಳಗ ಸೋಮೇಶ್ವರ ಪ್ರತಿ ಸಾರಿಲ ವಿವಿಧ ರೀತಿಯ ಸಮಾಜಡು ಸೇವೆ ಮಂತನಗಳಿಗೆ ವಿವಿಧ ರೀತಿಯ ಒಂಜಿ ಗೌರವಾರ್ಪಣೆಯನ್ನು ಮಂತೊಂದು ಬೈದ ಅಕ್ಕಲ ಮಂತಿನ ಸೇವೆಗೆ ಎಂಕಲ್ ಮನ್ಪಣಂಚಿನವು ದಾಲ ಮಲ್ಲ ವಿಷಯ ಹತ್ತು ಕೆಲವರಿಗೆ ಇಲ್ಲಡೆ ಪೋದೆ ಎಂಕಲ್ ಗೌರವಾರ್ಪಣೆ ಮಂತೊಂದು ಬೈದ ಈತನೇಟ ವಿಶೇಷವಾದ ಇನಿ ನಮ್ಮ ಒಟ್ಟಿಗೆ ವೇದಿಕೆ ಉಪ್ಪುನಾರು ಭಜನಾ ಲೋಕಡು ವಿಶೇಷವಾದ ಸಾಧನ ಮಂಚಿನಂಚಿನ ಹಿರಿಯ ಭಜನಾ ಸಾಧಕಿ ರಮೇಶ್ ಚೆಂಬುಗುಡ್ಡೆ ನಮ್ಮೊಟ್ಟಿಗೆ ಉಪಸ್ಥಿತರಿಲ್ಲೇರು ಅರೆಗೆ ಎಂಗ್ಲ ಮಾತೇರ ಬರೋದು ಸ್ವಾಗತ ಮಂತೊಂದು ಸಾರತ್ತ ವರ್ಮದ 52 ಹತ್ತವರಡು ಪುಟ್ಟಿನ ರಮೇಶನ್ನೇ ಬಾಲ್ಯಡೆ ಭಜನೆ ಬಗ್ಗೆ ಸಂಗೀತಡು ಬಾರಿ ಒಲವು ತೋಜಿನಾರು. ವೀರ ವಿಜಯ ಸಂಗೀತ ಶಾಲೆಡು ಗುರು ಐನಂಚಿನ ಶ್ರೀಮಾನ್ ಪೊನ್ನುಸ್ವಾಮಿ ಮೇರೆಡು ಹಾರ್ಮೋನಿಯಂನ ವಿದ್ಯೆಯನ್ನು ಕಲ್ತದು ಅದ್ರ ಬಗ್ಗೆ ಭಜನೆ ಹಾರ್ಮೋನಿಯಂ ತಬಲ ಆ ಮೂಜಿ ವಿಭಾಗಗಳ ವಿಶೇಷ ಪ್ರಾವೀಣ್ಯತೆ ಪಡೆಯಿನಾರು ನಮ್ಮ ರಮೇಶನ್ನೇ. ತೊಕ್ಕೋಟು ಉಳ್ಳಾಲ ಸೋಮೇಶ್ವರ ಕೋಟೆ ಅವತ್ತಂದೆ ಕುಡ್ಲ ಕೊಣಜ ಕಾಸರಗೋಡು ಪಜೀರ್ ಇಂಚಿನ ಅವೇತೋ ಕಡೆ ಸಂಘ ಸಂಸ್ಥೆಡು ಭಜನೆ ಪಂಡೊಂದು ಆ ಸಂಘ ಸಂಸ್ಥೆ ಸಕ್ರಿಯವಾದ ಪಾಲ್ದೆತ್ತೊಂದು ಅವತ್ತಂದೆ ವಿಶೇಷವಾದ ಕಾಶ್ಮೀರದ ಕನ್ಯಾಕುಮಾರಿ ಮುಟ್ಟಲ ಯಾತ್ರೆ ಮಂತಿದ್ದು ಅಲ್ಪ ಓಲುಪುರ ತನಕ ಅವಕಾಶ ತಿಕ್ಕೊಂಡು ಅಲ್ಪ ಪೂರ ಭಜನಾ ಸೇವೆ ಮಂತಂದು ಬತ್ತಿನಾರು ನಮ್ಮ ರಮೇಶನ್ನೇ. ಮುಖ್ಯವಾದ ವಿಶೇಷವಾದ ಮರಣ ಭಜನೆ ಪನ್ಪು ನಾವು ಇತ್ತೆ ಅಳಿಯೊಂದು ಬೈದಂಡು ಆ ಸಂಪ್ರದಾಯನ ಒರಿಪೊಂದು ಬರ್ಪುನಂಚಿನ ಒಂಜಿ ಟೀಮ್ ಉಪ್ಪು ನಾವು ಪಂಡ ಅವು ನಮ್ಮ ರಮೇಶನ್ನ ಇತ್ತೆ ಮುಟ್ಟಲ ಅರ್ನ ಒಂಜಿ 4 ಜನ ಟೀಮ್ ಕಟ್ಟೊಂದು ಓಲು ಇಂಚಿನ ಏರ್ಲೆತ್ತಿರನ ತಕ್ಷಣ ಅಡೆಬೋದು ಆ ಮರಣ ಭಜನೆ ಪನ್ಪುನ ನಮ್ಮ ಹಿಂದೂ ಸಂಪ್ರದಾಯದ ಆ ಸಂಪ್ರದಾಯನ ಒರಿತೊಂದು ಬೈದ ನಮ್ಮ ರಮೇಶನ್ನೇ ಪಂಡ ನಮಗೆ ಭಾರಿ ಖುಷಿ ಆಪುಂಡು. ಈ ಪ್ರಾಯಡ್ಲ ಯುವಕರಿಗೆ ನಾಚಿಕೆ ಆಪುಲಕ ಭಜನೆ ಪನ್ಪುನಾರು ತಬಲೆ ಬಟ್ಟುನಾರು ಹಾರ್ಮೋನಿಯಂ ಬಟ್ಟುನವರು ನಮ್ಮ ರಮೇಶನ್ನೇ ಇರ್ನ ಸೇವೆ ಇಂದೇ ರೀತಿ ಮುಂದುವರೆಡು ಸ್ವಾಮಿ ಮಾಗಣದ ಸೋಮನಾಥ ದೇವರ್ಲ ಅಪ್ಪೆ ರಕ್ತೇಶ್ವರ್ಲ ಇದಕ್ಕೆ ನಿರಂತರ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯನ ಕೊರ್ದು ಕರುಣಿಸಡೆಂದು ಈ ರಕ್ತೇಶ ಬಳಗ ಸೋಮೇಶ್ವರ ನೆತ್ತ 28 ವರ್ಷದ ಈ ಸಂದರ್ಭ ಇರೇನು ಬಾರಿ ಮೋಕೆಡು ಗೌರವಾರ್ಪಣೆ ಮಂತೊಂದಿಲ್ಲ. ಕುಡಂಜಿ ನಮ್ಮೊಟ್ಟಿಗೆ ಉಪ್ಪನಾರು ಸುಂದರಣ್ಣೆ ಉಳ್ಳಾಲ ಧರ್ಮನಗರದ ನಿವಾಸಿ ಆದುಪುನಾರು ಸುಬ್ಬಣ್ಣ ಶೆಟ್ಟಿಗಾರ ಪಕ್ಕ ಪಾರ್ವತಿ ಶೆಟ್ಟಿಗಾರ ಮೇರ್ನ 2ನೇ ಮಗೆ ಅದು ಪುಟ್ಟಿನಾರು. ಬಾಲ್ಯಡೆ ಒಂಜಿ ಸೇವಾ ಮನೋಭಾವನೆ ಉಪ್ಪುನ ವ್ಯಕ್ತಿತ್ವ ಉಪ್ಪುನಂಚಿನ ನಮ್ಮ ಸುಂದರಣ್ಣೆ ತನ್ನ ಜೀವನದ ಹೆಚ್ಚಿನ ಸಮಯನ ಸಮಾಜದ ಸೇವೆಗಾದೆ ದೀತನಾರು. ಉಳ್ಳಾಡು ಇತ್ತಲ ಒಂಜಿ ಸರ್ಕಾರಿ ಶಾಲೆ ಉಂಡುಂದಾಂಡ ಅವು ಒರಿದಿಂದಾಂಡ ಅದಕ್ಕೆ ಮುಖ್ಯ ಕಾರಣಕರ್ತೇರು ಏರ್ಗೆಂಡ ಅವು ನಮ್ಮ ಸುಂದರಣ್ಣೆ. ಇದು ನಮಗೆ ಭಾರಿ ಪೆರ್ಮೆದ ವಿಷಯ. ಇತ್ತೆ ಒಲ್ಲ ಸರ್ಕಾರಿ ಶಾಲೆಯಲ್ಲಿ ಒರಿಯೊಂದಿಜ್ಜಿ ಅಂಡ ಅಲ್ಪ ಜೋಕ್ಲೇನು ಕಡಪ ನಡೆ ಒಂಜಾದ ಹೋರಾಟ ಮತ್ತು ಆ ಸರ್ಕಾರಿ ಶಾಲೆಯನ್ನು ಒರಿಪೈನಾರು ಜನಸೇವೆನೇ ಜನಾರ್ದನ ಸೇವೆ ಪನ್ಪುನ ನಿಸ್ವಾರ್ಥವಾದ ಸೇವೆ ಮಂತಂದು
ಉಳ್ಳಾಡುಪ್ಪನಂಚಿನ ಆ ಹಿಂದೂ ರುದ್ರಮುಂಬಿಡು ನಿಸ್ವಾರ್ಥ ಸೇವೆ ಮಂತೊಂದು ಇವೇ ಫಲಾಪೇಕ್ಷೆ ಇಜ್ಜಂದೆ ಸೇವೆ ಮಂದು ಬೈದನಾರು ಅವತ್ತಂದೆ ಸೋಮೇಶ್ವರದ ಭಾಗದನೇ ಸುಮಾರು 100 ಜನದ ಹೆಚ್ಚ ಶವ ಸಂಸ್ಕಾರಣ ಮಂತಿನಾರು ನಮ್ಮ ಸುಂದರಣ್ಣೆ ಇತ್ತೆ ಶ್ರೀಮತಿ ಪ್ರಮೀಳಾ ಅರ್ನ ಪ್ರಮೀಳಾ ಬಕ್ಕ ಒಂಜಿ ಪ್ರಮೀಳಾ ಅರ್ನ ಗಂಡು ಬಕ್ಕ ಒಂಜಿ ಪೊಣ್ಣು ಬಕ್ಕ ರಡ್ಡು ಒಂಜಿ ಆಣು ಬಕ್ಕ ರಡ್ಡು ಪೊಣ್ಣು ಜೋಕಲೊಟ್ಟಿಗೆ ಮೂಜಿ ಜೋಕಲ್ನ ಪೊಪ್ಪ ಅದು ಸುಖ ಸಂಸಾರನ ಕಷ್ಟೊಡಿತ್ತಲ್ಲ ಸುಖ ಸಂಸಾರನ ನಡಪವಂದು ಬೈದೇರು ಮಾಗಣದ ದೇವರು ಸೋಮನ ದೇವರಲ್ಲ ಅಪ್ಪ ರಕ್ತೇಶ್ವರ್ಲ ಇರೇಗಲ ಸುಖ ಶಾಂತಿ ನೆಮ್ಮದಿನ ಕೊಡ್ದು ಎಂಗಲ ಬಳಗದ 21 ವರ್ಷದ ಈ ಒಂದು ಕಾರ್ಯಕ್ರಮ ಇರೇನು ಬಾರಿ ಪ್ರೀತಿಡು ಗೌರವ ಅರ್ಪಣೆ ಮಂತಂದಲ್ಲ ಮಾಡೂರ್ದ ಆ ಒಂಜಿ ರುದ್ರಭೂಮಿಡು ಇತ್ತೆ ರುದ್ರಭೂಮಿ ಪನ್ನಗ ಓಲನ ವ್ಯವಸ್ಥಿತವಾದ ಆಪುಣದಂಡ ಮಾಡೂರ್ದ ರುದ್ರಭೂಮಿಡು ವ್ಯವಸ್ಥಿತವಾದ ಅಲ್ಪ ಆಪುಣದಂಡ ಆಯ್ಕೆ ಕಾರಣಕರ್ತರು ನಮ್ಮ ಚೆನ್ನಪ್ಪನ್ನೆ ನಮ್ಮ ಈ ವೇದಿಕೆ ಉಲ್ಲೇರು ಹುಟ್ಟುಡ್ದು ತಮಿಳ್ನಾಡು ಪುಟ್ಟುನಲ್ಲ ಕುಟುಂಬ ಸಮೇತ ಕುಡ್ಲಡು ನೆಲೆಸಿದು ಅಲ್ಪಲ ಕಾಯಕವೇ ಕೈಲಾಸ ಪಂಪಿನ ನಮ್ಮ ದುಡಿಮೆನೇ ಮಂತೊಂದು ಬರ್ತದೆ ಕಷ್ಟದ ಜೀವನ ಇತ್ತಂದಲ್ಲ ಕುಡ್ಲಡ್ಲ ಆ ರುದ್ರಭೂಮಿಡು ಸೇವೆ ಮಂತೊಂದು ಇಂಚಿಪ್ಪ ಸುಮಾರು 2 ವರ್ಷ ದುಂಬು ನಮ್ಮ ಮಾಡೂಡ್ದ ಆ ರುದ್ರಭೂಮಿಡು ಸೇವೆ ಮಂತೊಂದು ಕರ್ತವ್ಯ ನಿಷ್ಠೇನು ಮಂತೊಂದು ಅವೇತೋ ಜನಕಲ್ನ ಬಾರಿ ಪ್ರೀತಿ ವಿಶ್ವಾಸ ಗಳಿಸಿದ ನಮ್ಮ ಚೆನ್ನಪ್ಪನ್ನೆ ಶ್ರೀಮತಿ ಮೇರನ ಪತ್ನಿ ಮುತ್ತು ಬಕ ಮೂಜಿ ಜೋಕಲೊಟ್ಟಿಗೆ ಸುಖ ಸಂಸಾರ ಜೀವನವನ್ನು ಮಂತೊಂದು ಬತ್ತನಾರು ನಮ್ಮ ಚೆನ್ನಪ್ಪನ್ನೆ ಮೇರೆಲ್ಲ ನಮ್ಮ ಬಳಗದ ಈ 21 ವರ್ಷದ ಈ ಸಂದರ್ಭಡು ಪ್ರೀತಿಡು ಗೌರವಾರ್ಪಣೆ ಮಂತೊಂದು ಮೇರೆಗಳ ಸೋಮನಾಥ ದೇವರು ಅಪ್ಪ ರಕ್ತೇಶ್ವರಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಕರುಣಿಸೋಣ ಈ ಸಂದರ್ಭಡು ಪ್ರಾರ್ಥನೆ ಮಂತೊಂದಲ್ಲೇ ಕುಡಂಜಿ ಪೆರಿಟಪ್ಪನ ಅಕ್ಕ ನಮ್ಮ ನೆರೆತಾರೆ ಸುಧಕ್ಕನ ಮುಲ್ಪ ಏರೆಲ್ಲ ಗೊತ್ತಿದ್ದ ಕ್ಲಿಯರ್ ಲೆಜ್ಜಿಯರು ಶ್ರೀಮತಿ ಪ್ರೇಮ ಬಕ ಶ್ರೀ ಸುಬ್ಬ ದೇವಾಡಿಗೆಯರ್ನ ಮಗಲಾದ 1972 ಬಂಟ್ವಾಳ ಪುಟ್ಟನಲ್ಲ ಶಾಲದ ವಿದ್ಯಾಭ್ಯಾಸ ಬಂಟ್ವಾಳ ಮಂತ್ರನಲ್ಲ 5 ಬಕ್ಕ ನಮ್ಮ ನೆರೆತ ಸುಂದರ ದೇವಾಡಿಗೆ ಬಕ್ಕ ಸಂಜೀವ್ ದೇವಾಡಿಗೆ ಮಗೇನ ಲೋಕೇಶ್ ಮೇರಿನ ಮದಿಮೆ ಅದು ಸ್ವಲ್ಪತ ಆಜೆಡ್ದು ಮುಲ್ಪ ಜೀವನ ಮಂತೊಂದಿಲ್ಲೇರು 2 ಜನ ಜೋಕ್ಲಿನ ಪಡೆದು ಸೋಮೇಶ್ವರಡು ಸುಖ ಜೀವನ ಮಂತೊಂದಿಲ್ಲೇರು ಮುಖ್ಯವಾದ ಆಶಾ ಕಾರ್ಯಕರ್ತೆಯಾದ ಬೇಲೆ ಮಂತೊಂದು ನಮ್ಮ ಈ ಭಾಗಡು ಓಲು ತೊಂದರೆ ಅನ್ನಲ್ಲ ಆರೋಗ್ಯದ ವಿಷಯಡು ಸುಧಕ್ಕ ಪಾರ್ವತ ಸ್ವಲ್ಪ ತನ್ನ ಆಪನ ಸೇವೆಯನ್ನು ಮಂತೊಂಬೈದರು BLO ಆದಲ ಸರ್ಕಾರದ ಆ ಸೇವೆಯನ್ನು ಮಂತೊಂಬೈದರು ಲಾಸ್ಟ್ ಟೈಮು ಕೊರೋನಾ ಬನ್ನ ಮಹಾಮಾರಿ ಬತ್ತಿಪ್ಪನಾಗ ಐನು ದಿಟ್ಟವಾದ ಎದುರಿಸೋದು ಆ ಕೊರೋನಾ ಓಲು ಇತ್ತನಲ್ಲ ಅಲ್ಪ ದಾದ ಸಮಸ್ಯೆ ಇತ್ತನಲ್ಲ ಒವೇ ಒಂಜಿ ಪೋಟಿಗೆ ಹೆಚ್ಚಂದ್ರೆ ದೇವೇರಿ ನಮಿತ್ತ ಬಾರಪಾಡ್ದು ಆ ಸೇವೆ ಮಂತನಾರು ನಮ್ಮ ಸುಧಕ್ಕ ಇರ್ನ ಸಮಾಜ ಸೇವೆ ಇಂಚೆನೆ ಮುಂದುವರೆಡು ಸ್ವಾಮಿ ಸೋಮನ ದೇವರ್ಲ ಅಪ್ಪ ರಕ್ತೇಶ್ವರ್ಲ ಇರೆಗೆ ನನಾತ್ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಕರುಣಿಸಡೆಂದು ನಮ್ಮ ಬಳಗದ 21 ವರ್ಷದ ಈ ಸಂದರ್ಭಡು ಪ್ರೀತಿಡಿ ಇರೆಗೆ ಗೌರವ ಮರ್ಪಂದುಲ್ಲೆ ಗುರುಕಾರ್ಮೇನ್ ವಹಿಸೋನಂಚಿನ ಶ್ರೀಯುತ ಶರತ್ಚಂದ್ರ ಗಟ್ಟಿ ಬೊಕ್ಕ ಮಾತಾ ಭಿನ್ನೇರ್ನಗಳು ಒಟ್ಟು ಸೇರಿದು ಮಾನಾದಿಗೆದ ಗೌರವವನ್ನು ಕೊರಡು ಬಣ್ಣದಕ್ಕೆ ಏನೊಂದುಲ್ಲೆ ಶ್ರೀಯುತ ಸುಂದರ್ ಶೆಟ್ಟಿಗಾರ್ ಶ್ರೀಯುತ ಚೆನ್ನಪ್ಪ ಮಾಡೂರ್ ಶ್ರೀಯುತ ರಮೇಶ್ ಚೆಂಬುಗುಡ್ಡೆ ಶ್ರೀಮತಿ ಸುಧಾ ಲೋಕೇಶ್ ಸುರುಕು ಶಾಲು ಪಾಡ್ದು ಮಾಲೆ ಪಾಡ್ದು ಪೇಟದೀದು ಫಲವಸ್ತು ಸ್ಮರಣಿಕೆ ಅವೆರ್ದು ಬಕ್ಕ ಸಮ್ಮಾನ ಪತ್ರ ಒಪ್ಪ್ಯಾದು ಮಾನದಿಗೆ ಮನ್ಪೊಡು ಬಣ್ಣದಿಗೆ ಏನೋದಿಲ್ಲ ಶಾಲು ಅದು ಮಾಲೆ ಅದು ಬಕ್ಕ ಪೇಟ ಮಾಲೆ ಪಡ್ಲೆ ಪೇಟ ಫಲವಸ್ತು ಸ್ಮರಣಿಕೆ ಅವೆರ್ದು ಬಕ್ಕ ಸಮ್ಮಾನ ಪತ್ರ ಸ್ಮರಣಿಕೆ ಒಪ್ಪ್ಯಾದು ಸಮ್ಮಾನ ಪತ್ರ ಶ್ರೀಯುತ ಸುಂದರ್ ಶೆಟ್ಟಿಗಾರ್ ಇಮೇರೆಗೆ ಮಾನಾದಿಗೆದ ಗೌರವ ದುಂಬಾಗ ಶ್ರೀಯುತ ಚೆನ್ನಪ್ಪ ಮಾಡೂರು ಶಾಲು ಮಾಲೆ ಪೇಟ ಶಾಲು ಮಾಲೆ ಪೇಟ ಫಲವಸ್ತು ಸ್ಮರಣಿಕೆ ಎಡ್ದ ಬಕ್ಕ ಸಮ್ಮಾನ ಪತ್ರ
ನಮಗೆ ಶ್ರೀಯುತ ರಮೇಶ್ ಚೆಂಬುಗುಡ್ಡೆ ಹಿರಿಯ ಭಜನಾ ಸಾಧಕರು ಮುರಣಿ ಶ್ರೀ ಕ್ಷೇತ್ರಡು ಕೋಡೆ ನಡತಿನಂಚಿನ ಭಜನಾ ಸಂಕೀರ್ತನೆಡ್ಲ ಕಾಂಡಿರದ ಬಯ್ಯ ಮುಟ್ಟಲ ಭಾಗವಹಿಸ್ತಿದ್ದರು ಓಲೆ ಭಜನೆ ಕಾರ್ಯಕ್ರಮ ನಡಪುಂಡಲ ಅವಳು ರಮೇಶ್ ಚೆಂಬುಗುಡ್ಡೆ ಒಬ್ಬ ಅನಿವಾರ್ಯ ಅವರಿ ಭಜನಾ ಕಲಾವಿದ ಅದು ಭಾಗವಹಿಸುವರು ಶಾಲು ಮಾಲೆ ಪೇಟ ಫಲವಸ್ತು ಶ್ರೀಮತಿ ಸುಧಾ ಲೋಕೇಶ್. ಉತ್ತರನಾಗ್ಲಿ ಮಾತೆಲ್ಲ ಎದುರು ಬರೋಡು ದಯಮಂತದ್ದು ವಿಶೇಷವಾದ ಅತಿಥಿಗಳ ನಮ್ಮ ಮುಲ್ಪ ವರ್ಷಲ ಮನದಾನಿ ನೇಮದ ಮನದಾನಿ ಒಂಜಿ ಗೇಮ್ಸ್ ಮನ್ಪುನು ನಮ್ಮ ಮಕ್ಳೆ ಮುಲ್ತ ನೆರೆತಕ್ಲೆ ಪೂರ ಗೊಬ್ಬುದು ದಲ್ಲೊಂದು ಪ್ರೈಸಿಗಿಂದತ್ತು ಒಂಜಿ ಸೌಹಾರ್ದವಾದ ಪ್ರೀತಿ ವಿಶ್ವಾಸ ಮಂತು ಒಯ್ದ ವಿಶೇಷವಾದ ಜೋಕಲ್ನ ಬಾಲ್ ಪಾಸಿಂಗ್ ಪ್ರಥಮ ವಂಶಿಕ ಎಂ ದ್ವಿತೀಯ ಹಂಶಿಕ ತೃತೀಯ ರುಷಾಲ್ ಆ ಜೋಕಲ್ನ ಇಲ್ಲದಕ್ಲೆ ದಯಮಂತಕ್ಲೆ ಫಾಸ್ಟ್ ಅಂತೇಳಿ ಬತ್ತಂಡ ನಮ್ಮ ಬೇಗ ಮುಗಿಪುಗ ಅತಿಥಿಲ್ ನೆಚ್ಚ ಕಾಪಾನ ಬುಡ್ಚಿ ಅನ್ನೋದು ಇಷ್ಟಿಡು ವಂಶಿಕ ಹಂಶಿಕ ರುಷಾಲ್ ಶರತನ್ನೇ ಕೊರಡು ವಂಶಿಕ ಹಂಸಿಕ ರುಷಾಲ್ ಒಂಜಿ ತಾಟಿ ಪಟ್ರು ಇಲ್ಲಿ ಜೋಕುಲು ಧನ್ಯವಾದ. ಸಹಜ್ ಬಕ ಆದಿತ್ಯ ವಿಕೆಟ್ಗೆ ಗುರಿ ಇಡುವುದು ಸಹಜ್ ಬಕ ಆದಿತ್ಯ. ಎಸ್ ಗಾಣಿಗ ಬಕ ವಂಶಿಕ ಎನ್ ಸೋಮೇಶ್ವರ ಯಶಿಕ ಸೋಮೇಶ್ವರ ಸಹಜ್ ಬಕ ಆದಿತ್ಯ. ಶಿವಾಂಶ್ ಎಸ್ ಗಾಣಿಗ ವಂಶಿಕ ಎನ್ ಸೋಮೇಶ್ವರ ವಂಶಿಕ ಎನ್ ಸೋಮೇಶ್ವರ ಯಶಿಕ ಸೋಮೇಶ್ವರ ದುಮ್ಮದೇ ನಾಮನು ನಮ್ಮ ಸುರೇಶನ್ನೇ ಕೊರಡು ಒಂದು ವಿನಂತಿ. ಎಲೆ ಜೋಕಲ್ನ 5 ಮೀಟರ್ ಓಟ ಪ್ರಥಮ ಶ್ರೇಷ್ಠ ಸೋಮೇಶ್ವರ ಪಕ್ಕ ಗಾನ್ಯ ಸೋಮೇಶ್ವರ ಶ್ರೇಷ್ಠ ಸೋಮೇಶ್ವರ ಪಕ್ಕ ಗಾನ್ಯ ಸೋಮೇಶ್ವರ. ಎಲ್ಲಿ ಜೋಕಲ್ನ ವಿಕೆಟ್ಗೆ ಗುರಿ ಇಡುವುದು ಪ್ರತೀಕ್ಷಾ ಸೋಮೇಶ್ವರ ಪಕ್ಕ ಎಲ್ಲಿ ಜೋಕಲ್ನ ಮಲ್ಲ ಜೋಕಲ್ನ ಪ್ರತೀಕ್ಷಾ ಸೋಮೇಶ್ವರ ಪಕ್ಕ ಸುರೇಖ ರವಿಶಂಕರ್. ಪುರುಷರ ಶಾರ್ಟ್ ಪುಟ್ ಎಸೆತ ಪ್ರಥಮ ಪ್ರವೀಣ್ ಗುರುಪುರ ದ್ವಿತೀಯ ಶಮಂತ್ ಸೋಮೇಶ್ವರ ಚಮ್ಮು ಪ್ರಥಮ ಪ್ರವೀಣ್ ಗುರುಪುರ ಶಮಂತ್ ಸೋಮೇಶ್ವರ ಶಮಂತ್ ಯಾನೆ ಚಮ್ಮು ಸೋಮೇಶ್ವರ. ಶಮಂತನ ಮೆಗ್ಗೆ ಧನ್ಯವಾದಗಳು ಸುರೇಶನ್ನಾಗಿ. ದುಮ್ಮದ ಇನಾಮನು ಉದಯನ ಕೊರಡು ಒಂದು ವಿನಂತಿ. ಗುಂಡು ಎಸೆತ ಮಹಿಳೆಯರನ್ನ ಪ್ರಥಮ ಸೀಮಾ ಸೋಮೇಶ್ವರ ದ್ವಿತೀಯ ಪುಷ್ಪಲತಾ ನವೀನ್. ನೆಕ್ಸ್ಟ್ ಲಕ್ಕಿ ಗೇಮ್ ದಾಖಲ ಆರುಣ್ಯ ಸೋಮೇಶ್ವರ ಪಕ್ಕ ಶಿವಾಂಶ್ ಎಸ್ ಗಾಣಿಗ. ಜೋಕಲ್ನ ಲಕ್ಕಿ ಗೇಮು 5 ಪಕ್ಕ ಆರುಣ್ಯ ಸೋಮೇಶ್ವರ ಪಕ್ಕ ಶಿವಾಂಶ್ ಎಸ್ ಗಾಣಿಗ. ಜೋಕಲ್ನ 100 ಮೀಟರ್ ಓಟ ಕುಶಿಲ್ ಸೋಮೇಶ್ವರ ಪಕ್ಕ ಧ್ರುವಂ ಸೋಮೇಶ್ವರ ಪಕ್ಕ ನಿಹಾನ್ ಸೋಮೇಶ್ವರ.
ಕುಶಿಲ್ ಸೋಮೇಶ್ವರ, ಧ್ರುವಂ ಸೋಮೇಶ್ವರ, ನಿಹಾನ್ ಸೋಮೇಶ್ವರ. ನಿಹಾನ್. ಮಹಿಳೆಯರನ್ನ ಲಕ್ಕಿ ಗೇಮ್ ಪ್ರಥಮ ಸಬಿತಾ ಸೋಮೇಶ್ವರ, ನಿಹಾನ್. ಮಹಿಳೆಯರನ್ನ ಲಕ್ಕಿ ಗೇಮ್ ಸಬಿತಾ ಸೋಮೇಶ್ವರ, ಸಬಿತಾಕ್ಕನ ಪುಲ್ಲಿ ಅವು ಬೆಲೆ. ಪ್ರತೀಕ್ಷಾ ಸೋಮೇಶ್ವರ, ಪ್ರತೀಕ್ಷಾ ಸೋಮೇಶ್ವರ, ಪ್ರತೀಕ್ಷಾ ಸೋಮೇಶ್ವರ. ಧನ್ಯವಾದ ಉದಯನ. ದುಮ್ಮದಿನ ನಮ್ಮ ಡಾಕ್ಟರ್ ಮಂಜುನಾಥ ಪಟ್ಟಾಭಿ ಸರ್ ಕುರುಡು ಬಂದು ವಿನಂತಿ. ಪುರುಷರನ್ನ ಗುಂಡು ಉರುಳಿಸುವ ಸ್ಪರ್ಧೆ ವಸಂತ ಸೋಮೇಶ್ವರ ಬಕ ಚೇತನ್ ಮಾರ್ನಬೈಲು. ವಸಂತ ಸೋಮೇಶ್ವರ ಪ್ರಥಮ, ದ್ವಿತೀಯ ಚೇತನ್ ಮಾರ್ನಬೈಲು. ಹುಡುಗರ 100 ಮೀಟರ್ ಓಟ ಪ್ರಥಮ ಚಿರಾಗ್ ಸೋಮೇಶ್ವರ, ದ್ವಿತೀಯ ಶಿವಂ ಸೋಮೇಶ್ವರ. ಚಿರಾಗ್ ಸೋಮೇಶ್ವರ, ಶಿವಂ ಸೋಮೇಶ್ವರ. ಹುಡುಗರ 200 ಮೀಟರ್ ಓಟ ಸಾಯಿ ಸಮೃದ್ಧ ಸೋಮೇಶ್ವರ, ಸಿದ್ಧಾರ್ಥ ಸೋಮೇಶ್ವರ. ಧನ್ಯವಾದಗಳು ಸರ್. ದುಮ್ಮದ ಇನಾಮನು ರಾಜೇಶ್ ಕಕ್ಕೋಡು ಬಂದು ವಿನಂತಿ. ಹುಡುಗಿಯರ 100 ಮೀಟರ್ ಓಟ ದೀಕ್ಷಿತ್ ಆಚಾರ್ಯ ಪ್ರಥಮ, ದ್ವಿತೀಯ ಯಕ್ಷಿತ. ದೀಕ್ಷಿತ್ ಆಚಾರ್ಯ ಪ್ರಥಮ, ದ್ವಿತೀಯ ಯಕ್ಷಿತ. ಮಹಿಳೆಯರ ಲಕ್ಕಿ ಗೇಮ್ ಪ್ರಥಮ ಶ್ವೇತಾ ಸೋಮೇಶ್ವರ, ದ್ವಿತೀಯ ಜಯಶ್ರೀ ಚೇತನ್ ಆನಂದ್ ಬೋಳಾರ್. ಶ್ವೇತಾ ಸೋಮೇಶ್ವರ. ಮಕ್ಕಳ ಲಕ್ಕಿ ಗೇಮ್ ಹೃತ್ವಿಕ್ ಕೊಲ್ಯ ಪ್ರಥಮ, ದ್ವಿತೀಯ ಕವನ ಸೋಮೇಶ್ವರ. ಹೃತ್ವಿಕ್ ಕೊಲ್ಯ, ಕವನ ಸೋಮೇಶ್ವರ. ದುಮ್ಮದ ಇನಾಮನು ಪ್ರಶಾಂತ್ ಗಟ್ಟಿ ಕೋರಡು ಬಂದು ವಿನಂತಿ. ಮಹಿಳೆಯರನ್ನ ಶಾರ್ಟ್ ಪುಟ್ ಎಸೆತ ಪ್ರಥಮ ಸುವೀಕ್ಷಾ ಆಚಾರ್ಯ, ದ್ವಿತೀಯ ಶೈಲಜಾ ರಾಜೇಶ್ ಸೋಮೇಶ್ವರ. ಪ್ರಥಮ ಸುವೀಕ್ಷಾ ಆಚಾರ್ಯ, ದ್ವಿತೀಯ ಶೈಲಜಾ ರಾಜೇಶ್ ಸೋಮೇಶ್ವರ. ಮೂರು ಕಾಲಿನ ಓಟ ಕಾರ್ತಿಕ್, ನಿತೀಶ್, ಚಿನ್ನು, ಚೇತು. ಸಹಜ್, ಶಿವಂ, ಆದಿ, ಮಿಹಿರ್. ಮಾತಾ ಕೂಡ್ಲೆ ಬರಡು. ಮೂರು ಕಾಲ ಆದಿ ಬಕ್ಕ ಮಿಹಿರ್. 4 ಜನ ಬೇಗ ಬೇಗ ಬಲ್ಲಿ. 4 ಜನ. ಕಾರ್ತಿಕ್ ನಿಸಿ ಧನ್ಯವಾದ. ಚಿನ್ನು, ಚೇತು ಕಾರ್ಡ್ ಬಲಿ ಪರದು ಅಡ್ಡು ಕಾರ್ಡ್ ಬಲ್ತಾ ಮರ್ರೆ ಆಪಿಸಿ. ಸಹಜ್, ಶಿವಂ, ಆದಿ ಬಕ್ಕ ಮಿಹಿರ್. ಆದಿ ಪಕ್ಕ ಮಿಹಿರ್. ಮಿಹಿರ್ ಬಲ, ಮಿಹಿರ್ ಬಲ. ಮಹಿಳೆಯರ ಮಡಕೆ ಒಡೆಯುವ ಸ್ಪರ್ಧೆ ಸೀಮಾ ಸೋಮೇಶ್ವರ. ಪ್ರಶಾಂತ್ ಕೂರು. ಸೀಮಾ ಸೋಮೇಶ್ವರ. ವಂದನೆಗಳು ಪ್ರಶಾಂತ್. ಮುಂದಿನ ರಾಮದಾಸ್ ಸೋಮೇಶ್ವರ ನೀಡಬೇಕು ವಿನಂತಿಯನ್ನು ಮಾಡ್ತಾ ಇದ್ದೇನೆ. 3 ಕಾಲಿನ ಓಟ ಮಹಿಳೆಯರದು. ಪ್ರಥಮ ದೀಕ್ಷಿತ್ ರಕ್ಷಾ, ದ್ವಿತೀಯ ಪ್ರತೀಕ್ಷಾ ಮತ್ತು ವಂದನಾ. ದೀಕ್ಷಿತ್ ರಕ್ಷಾ, ದ್ವಿತೀಯ ಪ್ರತೀಕ್ಷಾ, ವಂದನಾ. ಪ್ರಥಮ ಸುರೇಖಾ ರವಿಶಂಕರ್ ಮತ್ತು ತಂಡ, ದ್ವಿತೀಯ ದೀಪಿಕಾ ಉದಯಶಂಕರ್ ಮತ್ತು ತಂಡ. ಪುರುಷರ ಹಗ್ಗ ಜಗ್ಗಾಟ ಸ್ಪರ್ಧೆ ಪ್ರಥಮ ಉಮಾಶಂಕರ್ ಮತ್ತು ತಂಡ, ದ್ವಿತೀಯ ಶರತ್ ಮತ್ತು ತಂಡ. ಮಕ್ಕಳ ಹಗ್ಗ ಜಗ್ಗಾಟ
ಶಿವಂ ಮತ್ತೆ ತಂಡ ಪ್ರಥಮ, ದ್ವಿತೀಯ ಚಿರಾಗ್ ಮತ್ತೆ ತಂಡ. ಬಹುಮಾನ ಪಡೆದಂತಹ, ಬಹುಮಾನ ನೀಡಿದಂತಹ ಎಲ್ಲರಿಗೂ ಪ್ರೀತಿಯ ವಂದನೆಗಳು. ಬಹುಮಾನ ಪಡೆಯಿನಕ್ಲಿಗೆ ಆಟೋಟ ಸ್ಪರ್ಧೆಡು ಪಾಲ್ಪಡೆಯಿನಕ್ಕೆ ಮಾತೆರೆಗಳ ಅಭಿನಂದನೆ ಸಂದ ಒಂದು ಸಭಾ ಕಾರ್ಯಕ್ರಮದ ಮುಗಿತಾಯದ ಹಂತಕ್ಕೆ ಬರೋದಿಲ್ಲ. ಇತ್ತೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸೋ ನಂಚಿನ ನಮ್ಮ ಕೈತಲ್ದಾರು ಆತ್ಮೀಯರು ಶ್ರೀ ಕ್ಷೇತ್ರ 9 ಕೆರೆದ ಆಡಳಿತ ಮುಕ್ತೇಸರರು ಶ್ರೀಯುತ ಶರತ್ಚಂದ್ರ ಗಟ್ಟಿ ಅಧ್ಯಕ್ಷೀಯ ಪಾತ್ರ ಪನಡು ಬಣ್ಣದಕ್ಕೇನೊಂದಿಲ್ಲ. ಶ್ರೀ ಸೋಮನಾಥ ದೇವರನ್ನ ಪಾದಾರವಿಂದೊಳಗು ಸಾಷ್ಟಾಂಗ ನಮಿಸೊಂದು ಅಪ್ಪೆ ರಾಜರಾಜೇಶ್ವರಿಗೆ ಅಂಚನೆ ಅಪ್ಪೆ ರಕ್ತೇಶ್ವರಿಗೆ ಗುಳಿಗಜ್ಜಿಗೆ ಅಂಚನೆ ಆ ನಾಗದೇವರಿಗೆ ಸಾಷ್ಟಾಂಗ ಪ್ರಣಾಮ ಮಂತೊಂದು ವೇದಿಕೆಟ್ಟಿನ ಮಾತಾ ಗಣ್ಯರಿಗಿಲ್ಲ ವಂದನೆಯನ್ನು ಕೊರೊಂದು ಅಂಚನೆ ಮೂಲ ನೆರೆಯಿನಂಚನೆ ಮಾತೆರೆಗಳ ಸೊಲಿಮೆನಸಂತ ಒಂದು ಅಡ್ಡೆ ಪಾತೆರುವೆ ರಕ್ತೇಶ್ವರಿ ದೈವಸ್ಥಾನ ಸೋಮೇಶ್ವರ ಪಂಡ ಹೆಚ್ಚಿನಕ್ಲಿಗೆ ಗೊತ್ತಾ ಒಂದು ಬಾಸ್ರಿತಾಯ ಬೈಲು ರಕ್ತೇಶ್ವರಿ ದೇವಸ್ಥಾನ ಬಂಡ ಹೆಚ್ಚಿನಕ್ಲೆ ಗೊತ್ತಾಪುಂಡು ಓಲು ಬಂಡದ್ದು ಗೊತ್ತಾಪುಂಡು ಅವೇ ರಕ್ತೇಶ್ವರಿ ಬಳಗದ ರಕ್ತೇಶ್ವರಿ ಬಂಡ ಪೂರ ನಂಗೆ ಇಡೀ ಊರ್ದಕ್ಲೆ ಮಾತ್ರ ಪರ ಊರ್ದಕ್ಲೆಲ್ಲ ಗೊತ್ತಾಪುಂಡು. ರಕ್ತೇಶ್ವರಿ ಬಳಗ ಬೇತೆತ್ತು, ರಕ್ತೇಶ್ವರಿ ಅಪ್ಪನ ದೇವಸ್ಥಾನ ಬೇತೆತ್ತು. ರಕ್ತೇಶ್ವರಿ ಬಿಡ್ದು ರಕ್ತೇಶ್ವರಿ ಬಳಗ ಇಜ್ಜಿ, ರಕ್ತೇಶ್ವರಿ ಬಳಗ ಬಿಡ್ದು ರಕ್ತೇಶ್ವರಿ ಇಜ್ಜಿ ನೆಕ್ಲ ಒಟ್ಟಿಗೆ ಅಪ್ಪೆ ಇಲ್ಲ ಐನು ತೋಜ ಒಂದಿಲ್ಲ ಉಲ್ಲೇರು ಮೂಲು 25 ವರ್ಷದ್ದು ದುಂಬು ಖಾಲಿ ಎನ್ಮ ಜನ ಪ್ರಾರಂಭ ಅಂತೀನೋ ಒಂದು ಎಲ್ಲ ಬಳಗ ರಕ್ತೇಶ್ವರ ಬಳಗ ಇತ್ತೆವು ಸಾಧಾರಣ 130 ತೋಜೋಡು ಜನ ಸಂಖ್ಯೆ ನೆಕ್ಲ ಮೆಂಬರ್ ಆಯ್ತಾ. ಒಟ್ಟಿಗೆ ಅಪ್ಪ ರಕ್ತೇಶ್ವರಿನ ಸಾನ್ನಿಧ್ಯ ವೃದ್ಧಿ ಆಗಲಕ್ಕನೆ ನಿಕ್ಲೆಲ್ಲ ಕೀರ್ತಿದಿರೋ ದಿನಕ್ಕೂ ಜಾಸ್ತಿ ಅವಂದೇ ಬೋಂಡು ನಿಕ್ಲ ಬಳಗ ರಕ್ತೇಶ್ವರ ಬಳಗೊಂಡ ಇತ್ತೆ ಊರಿಡಿ ಫೇಮಸ್ ಪರ ಊರುಡ್ಲ ನಿಕ್ಲು ಫೇಮಸ್ ಹೇಳ್ತಾರೆ ಅಂಚನೆ ಅಪ್ಪ ರಕ್ತೇಶ್ವರ ಸಾನ್ನಿಧ್ಯ ಎಲ್ಲ ವೃದ್ಧಿ ಒಂದೇ ಉಂಡು. ನಾನು ತುಂಬಗಲ ಅವು ಇಂಚನೆ ನಡಪಾಡು ಬಂದದೆ ನಾನು ಹಾರೈಸುವೆ. ಅಧ್ಯಕ್ಷೀಯ ಭಾಷಣ ಬಂದದ್ದು ನಮ್ಮ ಬೇರೆ ವಿದ್ಯಾಧರಣೆ ಒಂಜಿ ಪಾತ್ರ ಬಂಡೇರು ಅಧ್ಯಕ್ಷೀಯ ಮಾತು ಶರತ್ಚಂದ್ರ ಗಟ್ಟಿಯವರಿಂದ ಅಂದು ಪಂಡ ಇತರ್ಥ ಜಾಸ್ತಿ ಪಾತ್ರ ಹೊಡ್ಚಿ ಅಂತ ಒತ್ತುದು ಕೊರಿಯರಲ್ಪ ಅಂಚನೆ ಮುರಾನಿ ಅಂಕ ರವಿಶಂಕರ್ ಫೋನ್ ಮಂತ್ ಮಾಡಿತ್ತೇರು ಶರದಣ್ಣ ಗೆಸ್ಟ್ ಅದು ಬರೋಡಿರೆಲ್ಲ ಅಂಜಿದ ರಕ್ತೇಶ್ವರ ಒಳಗೆ ಹೋಗೊಂಡು ಅಂಚೆ ಗೆಂದು ತೂನಕ್ಕೆ ಹೆಂಗೆ ಆಸೆ ಅಂಡಿ ನಾನು ಜಾಸ್ತಿ ಪಾತ್ರ ನಾದ ಅನ್ನ ಮಾಡಿದ್ದು ಐಕ್ಯ ನಂದಿದ್ದ ಅಧ್ಯಕ್ಷಕ್ಕೆ ಬರ್ದೇರು ಅಧ್ಯಕ್ಷ ಐನ ಜಾಸ್ತಿ ಪಾತ್ರ ಬಲ್ಲಿಂದ ಐತ ಅರ್ಥ ಗೆಸ್ಟ್ ಏನಕ್ಕೂ ಏತ ಪಾತ್ರ ಮನೆ ಪೂಜೆರು ಅಧ್ಯಕ್ಷನ ಗೆಸ್ಟ್ ಏನಕ್ಕೂ ಮಾತ್ರ ಪಾತ್ರದ ಮುಗಿದ್ದು ನಿಕ್ಲೆಗೆ ಬೋರ್ ಬರ್ತದೆ ಯಾಪ ನಾಟಕ ಶುರು ಪಡೆದು ಕಾತೊಂದು ಉಪ್ಪನಾಗ ಈ ಅಧ್ಯಕ್ಷ ಲಕ್ಕಿಯಡ ಜಾಸ್ತಿ ಪಾತ್ರ ಅಧ್ಯಕ್ಷ ಪೋಯಿ ಅಂಚದು ಅಧ್ಯಕ್ಷ ಸ್ಥಾನ ಹೊಡಿತಾನೆ ಏತ ಪಾತ್ರೋಡ ಆತೆ ಕಮ್ಮಿ ಪಾತ್ರದ್ದು ಮರ್ಯಾದೆ ಎಂದು ತೋರಿಸಿಡಂಗೆ ಆಂಡ ಮೂಲ ಆಗಿನ ಕೆಲಸ ಅಂತ ಕೊಂಚ ರಡ್ಡು ಪಾತ್ರ ಪನ್ಕಂದ ಒಂದುಂಡು ಅಪ್ಪೆ ರಕ್ತೇಶ್ವರಿನ ಆಶೀರ್ವಾದೋಡು ಪೊರ್ಲ ಕಂಟಿದ್ದ ಬೇಲೆ ಮಂತಿದ್ದಾರೆ ಅಪ್ಪೆನ ಸಾನ್ನಿಧ್ಯ ವೃದ್ಧಿ ಆತಂಡು ಗುಡಿಲ ಜೀರ್ಣೋದ್ಧಾರ ಆತಂಡು ಜಾಗೆಲ ಮಲ್ಲ ಆತಂಡು ಧಾರ್ಮಿಕ ಕಾರ್ಯಕ್ರಮ ಬೋಡ ಇನ್ನು ಹಾಲ್ ಆತಂಡು ಅಂಚನೆ ಶುಕ್ರವಾರದಾಯನಿ ರಾಜಗೋಪುರ ಎಲ್ಲ ಅಮರಾನಿ ಉದ್ಘಾಟನೆ ಅಂಟ ಮಾತೆಲ್ಲ ಪೊರ್ಲ ಕಂಟಿನ ಅಂಟು ನಾನು ದುಂಬದ ನಿಕ್ಕಲ್ನ ಜೀರ್ಣೋದ್ಧಾರ ಇಂಚಿನ ಅಂದ ನನ್ನ ನಿಕ್ಕಲು ಮನ್ಪಡ ಏನ ನಿಜವಾಯಿನ ಜೀರ್ಣೋದ್ಧಾರ ಉಂಡು ಕೆಲವರನ್ನ ತರಟುಂಡು ಬೀಜ ಜೀರ್ಣೋದ್ಧಾರ ಪಂಡ ಬಿಲ್ಡಿಂಗ್ ಕಟ್ಟಂಡ ಅಂಡು ಹಾಲ್ ಕಟ್ಟಂಡ ವನಸದ ಮಲ್ಲ ಹಾಲ್ ಕಟ್ಟಂಡ ಅವು ಜೀರ್ಣೋದ್ಧಾರ ಆವಂಡದೊಂದು ಆಂಡ ನಿಜವಾಯಿನ ಜೀರ್ಣೋದ್ಧಾರ ಆ ಬಕ್ಕೊಂಜಿತ್ತ ಹೊಸತು ಎಂದು ಶುರು ಆತುಂಡು ಅದು ಬಂಡ ಟೂರಿಸಮ್ ಅಂತಂಡ ಆಂಡ ದೇವಸ್ಥಾನದ ಉದ್ಧಾರ ಜೀರ್ಣೋದ್ಧಾರ ಆಂಡ ಜನ ಬರೋಡು ಒಟ್ರಾಸಿ ಅವು ಆ ನಮೂನದ ಜನ ಬರ್ಪೇರು ಆಯ್ತು ನಂಗೆ ದಾದ ಊರಿಗೂ ದಾದ ಇಟ್ಟು ತೊಂದರೆ ಉಂಡು ದೇವಸ್ಥಾನದ ಸಾನ್ನಿಧ್ಯಗೂ ದಾದ ತೊಂದರೆ ಉಂಡು ಆಯ್ತ ಬಗ್ಗೆ ನಮಗೆ ಯೋಚನೆನೇ ಮನ್ಪುಚ ಟೂರಿಸಮ್ ಬರೋಡು ಒಂದು
ಆಂಡ ನಿಖಲ್ ಮನ್ಪೋಡ ಆಯ್ನ ಜೀರ್ಣೋದ್ಧಾರನ ನಮ್ಮ ಒಂತೆ ನಮ್ಮ ಪ್ರಶಾಂತ್ ಗಟ್ಟಿ ಬಂಡೇರು ದಾದಮಲ್ ಪೋಡು ಮಾಡಿದ್ದ ಐನಾರು ಅಪ್ಪೆಲ್ಲೆಗೆ ಬಂಡೇರು ಆಂಡ ಯಾನ ಐನ ಅಪ್ಪೆಲ್ಲೆಗೆ ಮನ್ಪೋಡ ಪ್ರಥಮ ಗುರು ಇಲ್ಲದ ಅಪ್ಪೆಮ್ಮೆನೆ ಜೋಕ್ಲೆಗೆ ಆಂಡ ಯಾನ ಐನ ನಿಕ್ಲೆಗೆ ಬನೊಂದುಲ್ಲ ನಿಕ್ಲ ರಕ್ತೇಶ್ವರಿ ಬಳಗ ಭಾರಿ ಸ್ಟ್ರಾಂಗ್ ಆಯ್ನ ಬಳಗ ನಿಕ್ಕಲು ಆ ಜೋಕ್ಲೇನು ಈತ ಪ್ರಶಾಂತ್ ಬಂಡೇರು 25 ವರ್ಷದ 65 ವರ್ಷ ಮುಟ್ಟ ದಾಲ ತೊಂದರೆ ಇಜ್ಜಿ ಇಂದು ಪೊರ್ಲುಡೆ ನಡತೊಂದು ಪೋಪುಂಡು ಆಂಡ 25 ವರ್ಷದ ಬೊಕ್ಕದಾದ 25 ವರ್ಷದ ಬೊಕ್ಕದಕ್ಲಿಗೆ ದಾದ ಮನ್ಪಡುವಂಡ ನಮ್ಮ ನಿಖಲು ಮುಖ್ಯವಾದ ಜೋಕ್ಲಿಗೆ ಧಾರ್ಮಿಕ ಶಿಕ್ಷಣ ಕೊರಡು ನಿಖಲ್ ಕೇಂದ್ರ ಪೇರೆ ಅರುಣ್ ಉಳ್ಳಾಲ್ ನಮ್ಮ ತೊಗೊಟ್ಟು ಮಂತೊಂದುಲ್ಲೇರು ಜೋಕ್ಲಿಗೆ ಎಲ್ಲೇ ಜೋಕ್ಲಿಗೆ ಧಾರ್ಮಿಕ ಶಿಕ್ಷಣ ವಾರಚಿಟ್ಟು ಕೊರೊಂದುಲ್ಲೇರು ಬಂಡ ಆ ಜೋಕುಲು ಹೇಪುಗಳ ಆ ಧರ್ಮನ ಆ ಜೋಕುಲ್ಲೇರ್ದಾದೆ ನಾನು ನಮ್ಮ ಧರ್ಮ ಉರಿಯೋಡ ತಂದೆ ಆ 25 ವರ್ಷ ಮುಟ್ಟ ಮಾತ್ರ ನಮ್ಮ ಜವನಿಯರು ಇತ್ತ ಉಲ್ಲೇರು ನನ್ನ ದುಂಬದ ಜವನಿಯರು ಇತ್ತೆದ ಜವನಿಯರು ದಾದ ಮಂತ ಉಲ್ಲೇರು ಮಾಡತಕ್ಕ ಪಾರ್ಕಡು ಉಲ್ಲೇರು ಬಾರ್ಕಡ್ ಟೈಮ್ ಕಳೆಯೊಂದುಲ್ಲೇರು ಬೀಚ್ಡ್ ಪಾರ್ಕ್ ಒಂದುಲ್ಲೇರು ಬಾರ್ಡ್ ಸಮಯ ಕಳೆಯೊಂದುಲ್ಲೇರು ಅವು ಆಯ್ರ ಬಲ್ಲಿ ನಾನು ಇತ್ತಿನ ಜೋಕ್ಲಿಗೆ ನಮ್ಮ ಧಾರ್ಮಿಕ ಶಿಕ್ಷಕರು ಆ ತೊಗೊಂಡು ಪಂಚಿನ ಧಾರ್ಮಿಕ ಶಿಕ್ಷಣ ಉಳ್ಳ ಸ್ಟಾರ್ಟ್ ಆವಡೊಂದೇ ಅನ್ನೊಂಜಿ ಬೇಡಿಕೆ అయిన అವು ముఖ్యమైన జీర్ణోద్ధర దయపండ ఈ జీర్ణోద్ధర పుర అండ టూరిజం అండ అటు ಕೆಲವೇ ಜನಕ್ಕೆ ಲಾಭ ಆಪುಂಡು ಆಂಡ ಈ ರೀತಿಯ ಜೀರ್ಣೋದ್ಧಾರ ಆಂಡ ಈ ರೀತಿದ ಅಂದು ಜೀರ್ಣೋದ್ಧಾರ ನಮ್ಮ ಮಂತೊಂದು ಬತ್ತಡ ನಮ್ಮ ಧರ್ಮ ಒರಿಯೋಂಡು ನಮ್ಮ ಧರ್ಮ ಒರಿಯೋಡೊಂದು ನಮ್ಮ ಮೇರ್ಲ ಬಾರಿ ಕಳಕಳಿದ ಪಾತೆರ ಪಂಡೇರು ಪ್ರಶಾಂತರು ಅಂಚನೆ ಎಲ್ಲ ಅವೇ ಪಾತೆರ ಪನ್ಪೆ ಬುಕ್ಕೊಂಜಿ ಲಾಸ್ಟ್ದ ಒಂಜಿ ಪಾತೆರ ನಿಖಲು ಖಾಲಿ ರಕ್ತೇಶ್ವರಿ ಬಳಗ ಮಾತ್ರ ನಿಖಲು ಸೋಮನಾಥ ಬಳಗಳ ನಿಖಲು ದಯಪಂಡ ಸೋಮನಾಥನ ವಾಕ್ಷೇತ್ರ ಆ ಸೋಮನಾಥನ ಕ್ಷೇತ್ರದ ಒವೇ ಕೆಲಸ ಒಡು ಅಲ್ಪ ರಕ್ತೇಶ್ವರಿ ಬರೋದಕ್ಕಲು ಉಲ್ಲೇರೆ ಖಾಲಿ ಸೋಮನಾಥನ ನಿಖಲ ನನ್ನದ ದೃಷ್ಟಿ ನಿಖಲ ಸೋಮನಾಥನಡೆಗೆ ಒಪ್ಪೋಡು ಸೋಮನಾಥನ ಕ್ಷೇತ್ರ ಉಳ್ಳ ಮಸ್ತ್ ಅಲ್ಪ ಜೀರ್ಣೋದ್ಧಾರ ಯಾರುಂಡು ಮುಖ್ಯವಾದ ಜೀರ್ಣೋದ್ಧಾರ ಯಾರುಂಡು ವಾಟ ಇಪ್ಪ ತಂದು ನಿಕ್ಲಿಗೆ ಅರ್ಥಾದೊಪ್ಪು ಸಾನ್ನಿಧ್ಯ ವೃದ್ಧಿ ಅವಡಲ್ಪ ಐಕ್ಕ ನಿಕ್ಲ ಕಣ್ಣು ಸೋಮನಾಥನೆಡೆಗೆ ನಮ್ಮ ನಡೆಯತ್ತು ಸೋಮನಾಥನೆಡೆಗೆ ನಮ್ಮ ಕಣ್ಣು ರಕ್ತೇಶ್ವರ ಬಲ್ಲಕ್ಲ ಕಣ್ಣು ನನ್ನದ ಸೋಮನಾಥನೆಡೆಗೆ ಅಂಚೆನೆ ನಿಕ್ಲ ಕಣ್ಣು ಉಳ್ಳಾಲದವು ಉಳ್ಳಾಲ ತೆಪ್ಪನೆಡೆಗೆಲ್ಲ ಉಂಡು ಅಂಚನೆ ನಾನು ದುಂಬಗೆ ನಿಕ್ಲ 9 ಕ್ಷೇತ್ರಗಳ ರಕ್ತೇಶ್ವರಿ ಬಳಗದಕ್ಲ ಕಣ್ಣು ಉಪ್ಪಾಡು ಬಂದದ್ದು ನಿಗಳ ಕೇನೊಂದು ಏನ ರೆಡ್ ಪಾತೆರ ಅಂತ ಒಂದು ಎಡ್ಡೆ ಗುರುಕಾರ್ಮೆದ ಮದಿಪು ಬಂಡೇರು ಶ್ರೀಯುತ ಶರತ್ಚಂದ್ರ ಗಟ್ಟಿ ಅರೆಗೂ ಸೊಲ್ಮೆ ಸಂದ ಒಂದು ವಿಶೇಷವಾದ ನಮ್ಮ ಬಳಗದ ಪಕ್ಕ ದೇವಸ್ಥಾನದ ಒಟ್ಟಿಗೆ ನಿರಂತರ ಉಪನಾರು ಸುರುಡಿಂಚ ಪೊಸಕೊರಲ ವಯದಿಂದ ವಿದ್ಯಾಧರ ಶೆಟ್ರು ನಿರಂತರ ಇಂಗ್ಲಿ ಅಪಾರ್ಗಂಜಿ ಸಲಹಾ ಸೂಚನೆ ಮಾರ್ಗದರ್ಶನ ಅವತ್ತಂದೆ ಪ್ರಚಾರ ಮಂತ್ನಾರು ನಮ್ಮ ವಿದ್ಯಾಧರ ಶೆಟ್ರು ಮುರಂದಾತ ನಮ್ಮ ದ್ವಾರ ನಿರ್ಮಾಣದ ಕೆಲಸದ ಬಗಲ ನಮ್ಮೊಟ್ಟಿಗೆ ಇತ್ತನಾರು ಸಭೆಯಲ್ಲಿ ಸುಧಾರ್ಥ ಕೊರ್ನಾರು ಇನ್ನಿತಲ ಸಭೆಯಲ್ಲಿ ಸುಧಾರ್ಥ ಕೊರ್ನಾರು ನಮ್ಮ ವಿದ್ಯಾಧರಣೆ ಆರು ವೇದಿಕೆಗೆ ಬರ್ತದೆ ಒಂಜಿ ಶಾಲು ಸ್ಮರಣಿಕದ ಗೌರವವನ್ನು ಬಾರಿ ಪ್ರೀತಿಡು ಸ್ವೀಕಾರ ಮಾಡ್ಕೊಡು ಬಂದು ವಿನಂತಿ. ಅಂಚನೆ ಹೊಸ ದಿಗಂತ ದಿನಪತ್ರಿಕೆದ ನಮ್ಮ ಮಿತ್ರರು ದಿನೇಶನೇ ಉಳ್ಳೇರು ಆರ್ಲ ನಮ್ಮ ಕ್ಷೇತ್ರದ ಪರವಾದ ಶಾಲು ಸ್ಮರಣಿಕದ ಗೌರವವನ್ನು ಪ್ರೀತಿಡು ಸ್ವೀಕಾರ ಮನ್ಪೆರೆ ವೇದಿಕೆ ಪಡುವ ಒಂದು ವಿನಂತಿ ಬಂದದಲ್ಲೇ ಇನಿ ನಡಪುನಂಚನ ಲಕ್ಷ್ಮಿ ತಂಡದ ಪ್ರಮುಖರಿಯರ ನಿತ್ತನ್ನ ದಯಮಾಂತದ ಎಂಗಲ ಈ ದೇವಸ್ಥಾನದ ಬಳಗದ ವಾರ್ಷಿಕೋತ್ಸವ ಪರವಾದ ಶಾಲದ ಗೌರವ ಸ್ವೀಕಾರ ಮನ್ಪೆರೆ ವೇದಿಕೆ ಪಡುವ ವಿನಂತಿ ಬಂದದಲ್ಲ ಲಕ್ಷ್ಮಿ ತಂಡದ ಏರನ ಪ್ರಮುಖರಿತ್ತಂದ ದಯಮಂತದ ವೇದಿಕೆ ಬರ್ತದ ಅತಿಥಿಗಳ ಶಾಲು ಬಕ್ಕ ಸ್ಮರಣಿಕದ ಗೌರವವನ್ನು ಸ್ವೀಕಾರ ಮಾಡ್ಪಡುವ ವಿನಂತಿ ಮಂದೊಂದಲ್ಲ ಮತ್ತೆ ಬರ್ತಡೆ ಬಾರಿ ಪೊರ್ಲುದ ನಾಟಕ ನಮ್ಮ ದುಂಬು ದಿಯರ ಉಳ್ಳೇರು ಲಕುಮಿ ತಂಡದ ಸುರೇಶನ್ನಗೆ ಶಾಲು ಸ್ಮರಣಿಕದ ಗೌರವ ವಂದನೆಲು ವಿಶೇಷವಾದ ಬಳಗದ ವಾರ್ಷಿಕೋತ್ಸವದ ಈ ಒಂಜಿ ಪುಣ್ಯ ಲೇಸಿನ ಬಾರಿ ಪೊರ್ಲುಡು ಅಧ್ಯಕ್ಷರನ್ನ ಮುತಾಲಿಕೆಡು ಬಾರಿ ಪೊರ್ಲುಡು ನಡಪಾದ ಕೊರಿಯರು ನನ್ನ ಧನ್ಯವಾದ ಸಮರ್ಪಣೆ ಒಂಜೇ ಪಾತೆರಡು
ಅಧ್ಯಕ್ಷರು ಮಾತ ಅತಿಥಿಲೆಗಳ ಧನ್ಯವಾದ ಕೊಡ್ತು ಇನ್ನಿತ ಈ ಸಭೆ ಲೇಸನ್ ಇಡೆಗೆ ಮುಗಿತೊಂದಿಲ್ಲ ನನ್ನ ಒಂತೆ ಜೋಕಲ್ನ ಡ್ಯಾನ್ಸ್ ಆಯರಂಡು ಐದು ಪಕ್ಕ ನಾಟಕ ನಡಪೆರಂಡು ಮಾತ ಕಲಾವಿದರೆಲ್ಲ ಕಾರ್ಯಕ್ರಮ ಇತ್ತದು ಪೊರ್ಲು ಮಂತ ಕೊಡು ಬಂದ ನಿಕಟ ಪ್ರೀತಿದ ವಿನಂತಿನ ಮಂತೊಂದಿಲ್ಲ.